ಹಾಯ್ ಪ್ರದೀಪು, ಹಾಯ್. ಇನ್ನು ಮೋನಿಜ್ಜವ ಮೋನಿಲ್ಲ, ಮೋನೆ ಮಾರಿಯೆ ಖಾಲಿ ಸೌಂಡ್ ಮಾತ್ರ. ವಾಯ್ಸ್ ಒನ್ಲಿ ವಾಯ್ಸ್. ಮೊಹಮ್ಮದ್ ಹಾಯ್. ಈ ಜನಕ್ಕೆ ಬದನ್ನೆಲ್ಲ ಮರವೈಲ್ಲ ಖಾಲಿ ವಾಯ್ಸ್ಗೆ ನೋಡಿ ನಾವೇ ಇನ್ನೇನ ಸಿಂಗರ್ ವಾಯ್ಸ್ ಮಾತ್ರ. ಮೋನೆಜ್ಜಿ ಮೋನೆಗೆ ದಾಡ್ ಮೋನೆಗೆ ದಾಲ ಆತ್ಜಿ ಮೋನೆ ಬರ್ಚಿ ಬಾಕಿ ಎಂಚಿನೇ ಸಂತೆ ಮೂರು ಮೋನೆ ತುಬೇಟಿಗೆ ರಿಂಗ್ ತಿರ್ಗುನು ನೆಟ್ವರ್ಕ್ ಇಜ್ಜಿ ಒಂದು ಬರೋಂದಿಜ್ಜಿ ಮೇಕಪ್ ಮಲ್ತಿಜ್ಜ ಮೇಕಪ್ ಮಾತ ಮಲ್ತ ಮರ್ಪುಜಿ ಅನ್ ಲೈವ್ ಬನ್ನಾಗ ಇನ್ನು ಕೂಡ ದಾದಾಡು ಇನ್ನು ದಾಲ ಆತಿಜ್ಜಿ ಪ್ರದೀಪ್ ಸರಿ ಉಂಡವ ಮೋನೆ ದಾಲ ಆತಿಜ್ಜಿ ಇನ್ನು ಜಾಗ್ರತೆ ಮಂತದೆ ಕೊಡೆ ಏನು ಜೆಲ್ ಮತ್ತು ಪಾಡ್ದೆ ಮೋನೆಗೆ ಒಂಚ ಸರಿ ಆಂಡೆನ್ನ ದಾಲೆಜ್ಜಿ ಒಡೆಗೆ ಉರಿ ಒಂದಿತ್ತನತ ಕೆಂಪದಿತ್ತದು ಬೊಕ್ಕ ತಾರ್ದೆನೆ ಮತ್ತು ಪಾರ್ದು ಜೆತ್ತಿತ್ತೆ ಕಾಂಡೆ ಆಯ್ತು ಜೆಲ್ ಲಕ್ಕಂದು ಉಂಡ್ಪುನತ ಪಾನ್ಸ್ ತಕಲ್ಲ ಮುಟ್ಟೆ ಅಂಚ ದಾಲಾತಿಜಿ ದಾಯಗ್ ಇನಿ ಮುಂಚೆ ಮೂರೇ ಬೋದಿಜಿ ಗುದ್ದಿನಿ ಆಯ್ ಬರತೇಕ ಇನಿ ಮುಂಚೆ ಖಾಲಿ ಗುದ್ದಿನಿ ಕಲಡಬಾರ್ದು ಕೈಟ್ ಮೂರ್ರೆಗೆ ದಾಲ ಇಂತ ಮಿಟ್ಟು ಸಾರು ಮಂತೆದ ಅಂಚ ದಾಲ ಮಂದಿಜಿ ಬೊಕ್ಕ ಮುಲ್ಪ ನೆಟ್ವರ್ಕ್ ಅಂತ ವಿಶ್ ಉಂಡೇಸ್ ಅಂತೆಲ್ಲ ಪೂರ ಮೂಡ ಇವರು ಜೋರು ಗಾಳಿ ಬರ್ಸ ಬತ್ತಿನ ಇಂಕಲ್ಲ ಕೇಬಲ್ ಟಿವಿ ಆನ್ ಆಪುಜಿ ದಾದಾತನಂದು ಗೊತ್ತುಜ್ಜಿ ಟಿವಿ ಅಂದು ಪೋತುಂಡು ಕೇಬಲ್ ಇಜ್ಜಿ ಗಾಳಿಗೆ ಇಂಚಿನ ಗಾಳಿ ಬಂದ್ರೆ ಎಂಕಲ್ನ ಜಾಳ್ಳಿ ಇತ್ತಿನ ಕಾರ್ ಸಂತ ಅಂಚಿಂಚು ಬಂದೊಂದು ಇತ್ತಿನ ಅಂಚಿನ ಗಾಳಿ ಬ್ರೋ ಬತ್ತೇರು ಚಂಡು ಪುಂಡಿ ಆದು ಎಂಚಿನ ಅಶೋಕರ ಬರ್ಸ ಉಂಡ ಜೋರು ಬರ್ಸತೇನಿ ವಾ ಬರ್ಸ ಮಾರ ಇದು ಸಂಡೆ ಅದು ಬರ್ತೀನ ಮಾರ ಅವಲಿ ರಂಜಿ ಬರ್ಸ ಮೊನೆದಾದಂಡು ಮೊನೆ ದಾಲ ಆತಜಿ ಓ ಮೂರ್ತಿ ಅಶೋಕ್ ದಾಲೆಜಿನಿ ಪಾತೆರ್ಗ ಜಸ್ಟ್ ವಾಯ್ಸ್ उमेशा नान लाइक उमेशा कौड़ा दैया बतर पज्जू ये क्या रे तुमको आज नहीं है, आज तुमको किरीट नहीं है। प्रदीप को फर्स्ट किरीट दे दिया मैंने और अशोक को 3 एंड और 2 की दूसरा वाला किसको दिया, वो प्रदीप को दूसरा वाला ಚಿರತೆ ಗಿಡ ಬರ್ತೀರ ಡಬ್ಬಿ ಬೋಟದ ಕರಡಿ ಗಿಡಪ್ಪು ಉಮೇಶ ನಮಸ್ತೆ ಬನ್ನೊಂದಿಲ್ಲ ನಮಸ್ತೆ ಉಮೇಶ ಓ ಉಮೇಶ ಓ ಉಮೇಶ ತೊಂದುಡು ಪುಂಡಿ ಬೇಪದಿತ್ತೆ ತಿನ್ನು ಪಜ್ಜು ದೇಕೋನ ನಾನು ಕೆತ್ತಿದಿಂಡ ಯಾನ್ ದಾದ ಮಂತಿನ ಗೊತ್ತಾ ಯಾನ್ ಆನೆ ತೆತ್ತಿದಿ ಓಡ್ಕಂಡು ಪಂಡದು ಪಜ್ಜುನ ಪುದರ್ ಬಂಡೆ
ಪ್ರಜ್ಜು ಪುದು ತೆತ್ತಿದಿಲ್ಲ ತೆತ್ತಿದಿಲ್ಲ ಆನೆಗೆ ಪ್ರಜ್ಜುನ ಪುದರ್ದಿದ್ದೀನಿ ಪ್ರಜ್ಜು ತೆತ್ತಿದಿಲ್ಲ ಬಂಡ ಅವ ಆನೆ ಯಾನ್ ಆನೆದ ಕೈತಲ್ಲಿ ಪೋದು ತೆತ್ತಿದಿಲ್ಲ ಬಂಡ ಅವ ಈ ತಂಬಿ ಬಾಡ್ನು तुम्हारा पेत्ता बील देख के पचा 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 अंबी डालता है उमेश निकल अल्प जास्ती आता आने ಒಂಜರ ಡಾನೆ ಕಂತುಕೋರು ಫಸ್ಟ್ ಇಂಕ ಆನೆದ ಕಿನ್ನಿ ಕಂತುಕೋರು ಆನೆ ಮಲ್ಲ ಆನೆ ಬರ್ಚಿ ಬೀಜ ದಕ್ಕುವೇನ ನಂಚಿಗೆ ಇನಿ ಆ ಪರಬೂನು ಲೆತ್ತ ಕಟ್ಪೆಂದಿಗೆ ದೂರ ಓ ಪಾರ್ಟಿಯಾ ಎಲ್ಲಿ ಪೂಜೆ ಬಲಿ ಆರ್ನಕ್ಕೂ ಪೂಜೆ ಅಲ್ಲ ಮಗಲಿಗೂ ಏರ್ನ ಮೋನ ಮೆರ್ನನೆ ಮೋನನೆ ನಿಮಗೆ ಶುಕ್ರವಾರ ರಾತ್ರಿ ಕೈತಲ ಪಾರ್ಟಿ ಅಂದೆ ಎಲ್ಲ ಎಲ್ಲ ಒಣಸು ಮೂಲೆ ಲೈಟ್ ಹೋಗ್ಬಿಟ್ಟು ಲೈಟ್ ಮಾಡಿ ಅವು ಲೈಟ್ ಕಾವ್ಯ ಅವಳೊಂಚು ಲೈಟ್ ಬಾರ್ಡ್ಗೆ ಆಮೇಲೆ ಆತಾತು ಮುನ್ಪಲ ಉಂಟು ಉಂಟು ಬರ್ತಿ ಅಂದೆ ಇದನ್ನು పోతు జారా ಬರ್ಚಿ ಪಾಂಡ್ ಅಜ್ಜಿ ಬರ್ಪುಣು ಅಂತ ಲೆತ್ತಿನತ ಅಜ್ಜಿ ನಾನು ಕೀಟ ಸುದ್ದಿಗೆ ಪೊರ್ಚಿ ಪ್ರಜ್ಜಿ ಬಬ್ಬೆ ಬಾರ್ದು ಉಬ್ಬಿನ ರೊಟ್ಟ ಅವಳಿಗೆ ಬರ್ಸೋಗ ಕೊಡ ಗಾಲಿಗೆ ಪೋಡಿ ಪಾಡ ಅಜ್ಜಿ ಪೊಸದೆತ್ತಲ್ಲಿ ಪಾಟಿ ಏ ಪ್ರದೀಪು ಮೇಲೆ ಪಾರ್ಟಿ ಆಗ್ತುಂಟಾ ಮಾಲಿದು ಒಳ್ಳೊಳ್ಳೆ ಪಾರ್ಟಿ ಬಾರ ಇದನ್ನ ಓ ಪಾರ್ಟಿಯ ಎನ್ನತ್ ತಕಲ್ಲ ಪ್ರದೀಪ್ ಎನ್ನ ರಡ್ಡು ಫೇಕ್ ಐಡಿ ಬೈದನು ಭಾರತಿ ಜಾಗ್ರತೆ ಫೋಟೋ ಎನ್ನನೆಂಡು ಪುದರ್ ಬೇತೆಂಡು ಆವಲಿ ಮಾರ ನೀಕು ಫೇಮಸ್ ಆಯ್ನ ನಿಕನ ದಾನೆ ಫೋಟೋ ಬತ್ತೊಂದು ಒಂಜಿ ಉಮೇಶನ ಬಕ್ಕೊಂಜಿ ರವೀಂದ್ರನ ಫೋಟೋ ಬತ್ತೊಂದು ಭಾರಿ ತಿರ್ಗುವೇರಿ ಜನಕುಲು ಭಾರಿ ತಿರ್ಗುವೇರು ಎಂಚರು ಅವಸ್ಥೆ ಎಲ್ಲ ಭಾರಿ ಮೋಕೆ ಆಗಲ್ಲ ಈಗ ತೆತ್ತಿದ ಆಮ್ಲೆಟ್ ಮಲ್ತಿನ ಬುರ್ಜಿ ಮಲ್ತಿನ ಇಜ್ಜಿ ಟೊಮೆಟೊ ಸಾರು ಮಂತೀನಿ ತೆತ್ತಿ ಕಂದಿಜಿ ಮಾರ್ಯಾರ ತೆತ್ತಿ ಇಜ್ಜಿಗೆ ಈ ಪ್ರಜ್ಜುರ ದಿಸೇಟು ಆನೆ ಪನ್ನತ ಆನೆ ಅಂದು ಪೊನ್ನಾನೆ ಅಂಡತ್ತು ನಾತು ಪೊನ್ನತ್ತ ಆನೆ ಕೋಡೆ ಲಾಸ್ಟ್ ಎಂಕ ಅನ್ನೆನ ಫೋನ್ ಬರ್ತೀನಿ ಗೊತ್ತಾನೆ ಪಾತೆರೆ ಗಾಯಜ್ ಬಂಕ ఒక ಜನಕ್ಕಳು ಮಾತ ಪೋಯಿರು ಮೋನೆ ಮಾರಿಯೆ ಬಕ್ಕ ಎಂಚಿನ ಯಾಸಿ ಮೋನೆ ಮೂಲುಂಡತ್ತ ಕರಂದು ನೆಟ್ವರ್ಕ್ ಇಜ್ಜಿ ಯಾನ್ ಬತ್ತ ಜಾಲ್ರು ಇಮೇಡ್ ಪಿತೈಡ್ ಸೈಡ್ ಕುಲ್ದೆ ಕತ್ತಲೆ ಐಕ್ ಮೋನೆದ ಸವಸನೆ ಬರ್ಚಿ ಬೊಕ್ಕ ಕರೆಂಟ್ ಪೋದುಂಡತ ಕರೆಂಟ್ ಮತ್ತು ಪೋಪು ನೆಟ್ಟೆ ಬರ್ಸಗ ಗಾಳಿ ಗೊತ್ತಿನ ಕಾರ್ನೇ ಪಂದ ಅವತ್ತಿನ ಗಾಳಿ ಅಂಚಿನ ಬರ್ಸ ಮೋನೆ ಬರ್ಸಗ ಪೋತನಿಗೆ ಗಾಳಿಗೆ ರಟ್ಟದನು ನಿಮ್ಮ ಮಂಗಳೂರಿನಲ್ಲಿ ಬಿಡಿ ಒಂದು ಗಳಿಗೆಗೆ ಮಳೆ ಇನ್ನೊಂದು ನಿಮಿಷಕ್ಕೆ ಬಿಸಿಲು ವಾತಾವರಣ ನಾಟಕ ಆಡುತ್ತದೆ ಎಂಥದ ನೆನ್ನೆಯಿಂದ ನಾನು ಬಿಸಿಲಿನ ಕಣ್ಣಲ್ಲಿ ನೋಡಲಿಲ್ಲ ಮೌನ ಬಿಸಿಲು ಹೇಗಿದೆ ಅಂತೇಳಿ ನನ್ನ ಬಟ್ಟೆ ಎಲ್ಲ ಚಂಡಿ ಅಲ್ಲಿ ನಂದು ಬಟ್ಟೆ ಬತ್ತೇರು ವೆಲ್ಕಮ್ ಮಲ್ಪಿ ಪಾಡ್ದು ಪೂತ ಗುಚ್ಚ ಮೂಲ್ಕೊರಡು ಪಜ್ಜು ಅರ್ಷಿಗ್ ಪೂತ ಗುಚ್ಚ ಈಕೋರು ಪ್ರದೀಪ್ ಅಲೆಗ್ ಸಲ್ಮಾನ ಪಾರ್ದು ಸಾಲ್ ಪೊದೆ ಪೆರಯಿ ಸಾಲಿಜ್ಜಿನಲ್ಲ ಮಲ್ಲೆಜ್ಜಿ ಮಲ್ಲ ಮಂದಿರಿಗೆ ಅಂತ ಪೊದೆ ಪಂಚಿ ಬಕ ಅಶೋಕರ ಈರು ಫ್ರೂಟ್ಸ್ ಮಾತ ಕೊರಡವೆ ಪರಂದು ಎಪ್ಪುಲು ಬಕ ಮುಸುಬಿ ಚುಕ್ಕು ಮಾತ ಕೊರಡು ಹೋಯ್ತ ಪ್ಲಾಸ್ಟಿಕ್ದ ವೆಲ್ಕಮ್ ಆತು ಕೊರ್ಲಿ ಪೆಲ ಫ್ರೂಟ್ಸ್ ತರಕಾರಿ ಇರತ್ತ ಪ್ಲಾಸ್ಟಿಕ್ದ ಅಜ್ಜಿನ ಸಾಲವೇ ಅಜ್ಜಿನ ಸಾಲ ಮುಂಡಸ್ ಮಾಡ್ರೆ ಮಾತ್ರ ಪ್ರತಿ ರೈಲ್ ಬರ್ತನ್ ಪೋ ಏರುಲಿ ರೈಡ್ ಟಾಟಾ ದಾದ ಎಂಕ್ ಬೈಕೇನ ಫ್ರೂಟ್ಸ್ ಮಾತ ಕೊರ್ರೆಗ್ ಹತ್ತದ್ಯಾ ಇದು ಎಂಜಿನ ಸನ್ಮಾನ ಬನ್ಪೇರತ್ತ ನಿಕ್ ಸನ್ಮಾನ ಮೊದಲು ಅವಮಾನ ಆಮೇಲೆ ನಿನಗೆ ಸನ್ಮಾನ ಅಜ್ಜಿನ ಸಾಲು ಎಡ್ಡೆ ಮ್ಯಾಚ್ ಆಪುನ ಅರ್ಷಿಗೆ ಶಾಲ್ ಪಾಡ್ದು ಪೊದಿತ್ತದ ಸನ್ಮಾನ ಮನ್ಪುಟ್ಟು ರೈಲು ಮೂಲು ಉಂದೊಂದು ಬೈನಿ ಅಡ್ಡದಾದ್ರೆ ಪುಚ್ಚಗಡತನ ಅಂದು ಎಂಗ್ಲೆ ಮೂಲು ರಪ್ಪ ಹೋದು ಉಂತನಾಗ ಪಿರೋದ ಬಿಟ್ಟು ಬಿತ್ತಾರಲ್ಲಿಯ ರೈಲ್ಗೆ
ಅಜ್ಜಿ ಒಂಚೂರು ಬಾಲೆ ಮುಲು ಪ್ರದೀಪ್ ಇರ್ನ 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 ಅಜ್ಜಿನ ಅಜ್ಜಿನ ಇರ್ನ ಇರ್ನ ಅಜ್ಜಿನ ಜನ ಇದೆ ಅಂದಿ ಐಕ್ ರಡ್ಡು ಚಿಟ್ಟೆ ಮಲ್ಪಗ ಒಂಜಿ ನವಿಲು ಒಂಜಿ ಪಜ್ಜರಡು ಚಿತ್ರವಾಡು ಎನ್ನ ತೂಲಗೆ ಎನ್ನ ಮೋನಿಗೆ ಒಂಜಿ ಏತು ವ್ಯಾಲ್ಯೂ ಉಂಡು ತೂಲ ಮಾರೆ ಮೋನೆ ಪಾಡ್ಡ ಮಾತ್ರ ಎನ್ನ ಜನಕುಲು ಬರ್ಪಿರಿ ಮೋನೆ ಇಜ್ಜಿನ ಏರ್ಲ ಬರ್ಪುಜೇರು ಮಾರೆ ವಾನ ಮುಂದೆ ಜನಕುಲು ಎಂಕೆ ಅರ್ಥ ಆಪುಜಾತ ಅಂದಿ ಐಕ್ ರಡ್ಡು ಚಿಟ್ಟೆ ಬಲ್ಪಗ ರಡ್ಡು ಚಿಟ್ಟೆ ನವಿಲು ಒಂಜಿ ನವಿಲು ಒಂಜಿ ಕೊಕ್ಕರೆ ಬಿಡ್ಪಾವು ಒಟ್ಟೆದಲ್ಪ ನವಿಲ್ದ ಇಂದು ಬರಡು ಕಿರೀಟ ಹೊಟ್ಟೆದಲ್ಪ ಅವು ಸೋಕಾಪುಂಡು ಅಲ್ಲಿಗೆ ಶೋಕ್ ಸೋಜು ಮಂಡೆಗೆ ಮಾತ್ರ ಶಾಲ ಆತ ಮುಟ್ಟ ಬಂದು ಹಾಯ್ ನಮಸ್ತೆ ಮೇಡಮ್ ಹಾಯ್ ಬಾಬೂಸ್ ಹಾಯ್ ಹಾಯ್ ಲೈಕ್ ಕೊಡಿಯಾ ಈಗ ಮೋನ್ ಇಲ್ಲವಾ ಊಟ ಆಯ್ತಾ ಏನು ಇವತ್ತು ಟೊಮೆಟೊ ಸಾರಾ ನಾನು ಇವತ್ತು ಟೊಮೆಟೊ ಸಾರು ಮಾಡಿ ಆಮ್ಲೆಟ್ ಮಾಡಲಿಕ್ಕೆ ತೆತ್ತಿಲ್ಲ ಎಂತ ಮಾಡೋದು ತೆತ್ತಿಲ್ಲ ಟೈರ್ ಪಂಚರ್ ಆಂಡ ಟ್ರೈನ್ದ ಟೈರ್ ಪಂಚರ್ ಅಂದ ಟೈರ್ ಪಂಚರ್ ಅಂಡ ಮಲ್ಲೆಜ್ಜಿ ಮೂಲು ಎಲ್ಲಿಯ ಗಾಡಿದಾಗ ಉಂಟು ಸೀದಾ ಬುಡುಪು ನಂಜಿ ಓ ಟ್ರೋಲ್ ಸಡ್ಡ ವೆಲ್ಕಮ್ ಓಂಡಜ್ಜಿ ಪ್ರದೀಪ್ ಬೈದೆ ಬಕ್ಕ ಇರ್ನ ಉಮಿ ಬೈದಿಂದು ಉಮಿಲು 7th ಲೈಕ್ ಡನ್ ಥ್ಯಾಂಕ್ ಯು ಈಗಲ್ಲ ನಾನು ಐಡಲ್ಲಿದ್ದೆ ನಿಮಗೆ ಎಂಥದ ಪ್ರಾಬ್ಲಮ್ ಉಂಟಾ ಇಲ್ಲಲ್ಲ ಮಾತಾಡಿ ಅಲ್ಲ ಸ್ವಲ್ಪ ಮಾತಾಡಿ ಬನ್ನಿರಾ ಚಿಟ್ಟೆ ಮಲ್ಪುನೇಕ್ಲ ಏರು ಉಳ್ಳೇರು ಪ್ರದೀಪು ಚಿಟ್ಟೆ ಮಲ್ಪುನಕುಲು ಏರುಳ್ಳೇರು ಮಾರ್ರೆ ಚಿಟ್ಟೆ ಮಲ್ಪುನಕುಲು ನಮ್ಮ ಟೈಲರ್ ನಕುಲು ಮನ್ಪೇರು ಏ ಮೂಲೆಗೆ ಅರ್ಶಿಗೆ ಮೂಲೆಗೆ ಅಚ್ಚುಗು ನನ್ನಲ್ಲ ಎನ್ನ ಮುಲ್ತ ಒಂದು ಪೋತು ಜಾಂದು ಬೆಡಿ ಪೋತು ಜಾಂದು ನಾನಿ ಏರ್ಲಿ ಜೀರು ಬಲೆ ಮಾರವರ ಬಾರ ಬನ್ನಿರ ಎಲ್ಲರೂ ಅಲ್ಲಿ ಬರ್ಸಕ್ಕೆ ಎಂತ ಚಳಿ ಕಾಯುದು ಇಲ್ಲಿ ಬನ್ನಿ ಇಲ್ಲಿ ಒಂದು ಬರ್ಸಕ್ಕೆ ಒಂದು ಬರಿಯಲ್ಲಿ ಒಂದು ಕಡಲೆ ಇಟ್ಟು ಆ ಕಡಲೆಯನ್ನು ಬಾಯಿಗೆ ಹಾಕಿ ಮಾತಾಡಿ ಬನ್ನಿ ಅಜ್ಜನವರೇ ಅಕ್ಕನವರೇ ಅಜ್ಜಿನವರೇ ದೊಡ್ಡನವರೇ ಅಮ್ಮನವರೇ ಅಪ್ಪನವರೇ ಬೇಡ ಎಲ್ಲರೂ ಬಂದು ಸಭೆಗೆ ಹಾಜರಾಗಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎದುರು ಬಲ್ಲೆ ಪೂರ ಬರ್ಪೇರು ಇಜ್ಜಿ ಸಾಂಬಾರ ಇಜ್ಜಿನಲ್ಲ ಉಜ್ಜಿ ನರಮನಿ ಎನ್ನ ಮುಸುಟು ಒಂದೆ ನಿದ್ರೆ ಬರ್ಪುಜಿ ಕಣ್ಣ ಪಾಡು ಮೋನೆಗು ಬೊಕ್ಕ ಎನ್ನ ಮೋನೆ ಓಡಿ ಅವಿಕ್ಕೆ ಈಗ ಬಿಚ್ಚ ಬುಜ ಮೋನೆ ತೋರ್ಸ್ಪಂಡ ಯಾರಿಟ್ಟರಿ ಚುಕ್ಕಿ ಚುಕ್ಕಿ ಯಾರಿಟ್ಟರಿ ಚುಕ್ಕಿ ಹರಿ ನೀರ್ ಅಂದು ಪ್ರದೀಪ್ ಬ್ರೋ ತೆಲಿಗೆ ದೇವರು ಒಂಚು ಖುಷಿಗೆ ಪಾಯ ಅಂದು ಪ್ರದೀಪ್ ಹೋಗೆ ಸೊಲ್ಮೇರು ಹರಿಸಲ್ಯನ್ ಹಾಯ್ ಹನುಮಾನ್ ಲೈಕ್ ಇರ್ನ ಬೆಡಿ ಬರ್ಸು ಬೆಡಿ ಬರ್ಸೋಗಿಜ್ಜ ಪೋಡ ಬೆಡಿ ಸೋಲೆ ಇಲ್ಲ ನಿನ್ನ ಪ್ರೀತಿ ಮಾಡುವಾಗ ಗೆಲುವೆ ಇಲ್ಲ ಅಮ್ಮ ಇದು ತಾನ ಏತ कुछ नहीं कुछ नहीं तू क्या रे ऐसे देखता है मेरे को मला लगन करके तू मला ಅಮ್ಮನ ಧಾರಾವಾಹಿ ಬರ್ತೀನಿ ಈತಡೆ ಕರೆಂಟ್ ಇತ್ತೀಚೆಗೆ ಗೊತ್ತಡೆ ಅಂಚ ಅಮ್ಮ ಕರೆಂಟ್ ಪಡ್ಡದು ಕುಲು ನಿನಗೆ ಗೊತ್ತಡ ಹಾಯ್ ಪ್ರಜ್ಜು ಉಬ್ಬಿನೀರಟ್ಟ ಒಂದು ಬತ್ತಾಲ್ ಪ್ರಜ್ಜು ಸಿಸ್ ಅಶೋಕನ್ನ ದಾದಾಗೆ ಮಕ್ಕಳನ್ನ
ಆನೆ ಆನೆ ಪರೊಂದಿತ್ತೀನಿ ಪಜ್ಜೆ ಮುಲ್ಪ ಚಂಡಿ ಆತನದು ಈ ನನ್ನ ಒಬ್ಬಿಡಿ ರಟ್ಟ ಹೊಡ್ಚಿ. ಏ ಪಜ್ಜು ಒಂದು ಬಾಯಿಗೆ ಟುವಲ್ ಕಟ್ಟು ರದಿ ಆಲೆಗೆ ಒಂದು ಅಜ್ಜಿನ ಟುವಲ್ ಕೊರು ಬಾಯಿ ಕಟ್ಟಾರೆ ಪ್ರದಿ ಅಜ್ಜಿನ ಟುವಲ್ ಕೊರು. ಏ ಪ್ರದಿನ ಅಜ್ಜಿ ಟುವಲ್ ಕೊರ್ದಲ್ಲ ಮುಸುರು ಕಟ್ಟವು ಒಕ್ಕನೂರು ಬತ್ತೇರು. ಹಾಯ್ ಅಕ್ಕ, ಹಾಯ್ ಹಾಯ್. ಪ್ರಜಾವಾಣಿ ಪ್ರಜಕ್ತ प्रजावाणी ये सब कौन है? मैं इधर बैठती हूँ, इधर इधर मैं कुर्सी में बैठने का नहीं होता है ना, मैं आज इधर में. क्या रे तुम्हारा ऐसे क्यों करता है मेरे को तू? ನೋಕಲ ಮುಖ ನೋಕಲ ನೋಡ, ಮುಖ ನೋಡ ಸರಿಯಾಗಿದೆ ನೋಡು. ಅದಕ್ಕೆ ನಾನು ಬರೋದಿಲ್ಲ, ನೀನು ನೋಡ್ತೀಯಲ್ಲ ಅಂತ. ಪ್ರಜು ಆನೆ ತಿಕ್ಕನ ಪ್ರಜು ತಿತ್ತಿಗನಿಯಾರ ತೆತ್ತಿ ತಿಕ್ಕಿಜಿ ಆನೆಗೆ ದಾದಾದ್ರು ಒಕ್ಕನೂಲು. ಎಲ್ಲಿ ಅಜ್ಜಿ? ಅಜ್ಜಿಲ್ಲ, ಅಜ್ಜಿಲ್ಲ, ಅಜ್ಜಿಗೋಯಿ. ಪಜ್ಜು ಕಿರೀಟ ಮಾಡ್ರೆ ಬ್ರೋಡ ಉಂಡು ಏನ ಅಶೋಕಡ ರಡ್ಡ ಮೂಜಲೆ ಕಿರೀಟ ಉಂಡು. ಪ್ರಜ್ಜು ಕಿರೀಟ ಇಜ್ಜ ಬಾರಿ ಬಾರಿ ಇಲ್ಲ ಹಾಲು ಅಲ್ಲ. ಇತ್ತೆ ಕೂಡ ಆನೆದ ಸುದ್ದಿ ದೆತ್ತದ ತೆತ್ತಿ ದರ್ಪು ಎನ್ನಿಕಲ್ಲ ತೆತ್ತಿ ದರ್ಪುನಿಗೆ ಏನ ತೆತ್ತಿ ದರ್ಪುನಿಯ ಏನ ತೆತ್ತಿ ಪ್ರಜ್ಜು ಅಜ್ಜಿ ತೀರೋದ್ರ, ಅಜ್ಜಿ ತೀರೋದೆ ಬರ್ತಾರೆ ಈಗ, ಅಜ್ಜಿ ಬರ್ತಾರೆ. ಅರೆಗ್ಯಾನು ಬುರ್ದು ಕೊಡ್ತೀನಿ ಕಿರೀಟ ಅಶೋಕ್ ಅನ್ನಾಗ. ಅನ್ನ ನಿಕ್ಕ ತಿಕ್ಕುಜಿಂದು ಗೊತ್ತಿರ್ತದೆ ಈ ಬುರ್ದು ಕೊಡ್ತೀನಿ ತಿಕ್ಕುದ್ರ ಕೊರ್ಪಾನ ಬೋ ಗಂಗಾ ಗೊಂಗನ ಗಂಗನ ಏರಿಯಾ ನಿನ್ನ ಅಜ್ಜಿಯರು ಗೊಂಗ ಇದರ್ ದೇಕೋ ಮೂಲೆತ್ತಿನ ಕೋಡಕ್ಕೆ ಕಪ್ಪು ಕಲೆ ಆಗ್ತದ ಅದ ಇಚ್ಚಿ ಸರಿ ಉಂಡು ಸಣ್ಣಲೆ ಮೇಲೆ ಶೋಕುಂಡು ಮುಲುಂಡತ ಈ ಬರ್ಸಾಗ ದೊಮ್ ಮಾತ ಶೆಕ್ ಬೊಕ ಲೈಟ್ದ ಬುಲ್ಪುಂದ ತೋಜುಂದು. ಅಜ್ಜಿ ಶೋಭನಾ ಮನೆಗೆ ಹೋಗಿರಬೇಕು. ಅಜ್ಜಿ ಬಲೆ ಒಂಚೂರು ಮುಳ ಪ್ರದಿಗೊಂಜಿ ಬೈರಸ್ ಕೊರಡುಗೆ ಮೊಲೆಗ ಅರ್ಶಿಗೊಂಜಿ ಬೈರಸ್ ಕೊರಡುಗೆ ಪಾಡ್ರೆಗ್ ಅರ್ಶಿಗೆ ಮಾತೆರ್ಲೆ ಬರೆ ಮಾರ ಬರಿಟೊಂಜಿ ಕಡ್ಲೆ ಒಂದು ಕಡ್ಲೆ ತಿನ್ನೊಂದು ಪಾತೆರ್ಗೆ ಎಂಕುಲೊಂಜಿ ರಡ್ಡು ಕೊರ್ಲೆ ನಿಕುಲು ಕಡ್ಲೆ ಎಂಕುಲೊಂಜಿ ರಡ್ಡು ಕಡ್ಲೆ ಕೊರ್ಲಿ. ಏ ಇವನ ಬರ್ತದೆ ಪ್ರದಿ ಎದುರಂತೆ ಬಾಪಟ್ಟ ಬಾವಟ ಬತ್ತು ನಾನೇ ಮಾತೆರ್ಗಳು ಒಂದು ನೋಟಿಫಿಕೇಶನ್ ಪೋಪಿನ ಪುರ ಮೆಲ್ಲನ ಅಂದತ ದೋಮ್ತನ ದಿರೇನ ಶ್ರೀಗಂಧ ಮಳಿಗೆಗೆ ಗೊಂಬೆಯು ಏತ್ ರೈಲು ಮಾರ ನೆಟೆ ಆಯ್ತಾ ಸೌಂಡ್ ಉಂಡಿ ಆರ್ಸಿ ಪ್ರದಿ ದಾನಿ ಹೆಂಗೆ ಮೆಸೇಜ್ ಬರ್ಪುಜಾದ ಆಲೆಜ್ಜ ಐ ಆಮ್ ಬಿಹಾರ. ಓ ಬಿಹಾರ ಹೆಂಗೆ ಕೋಡಿದೆ ಬೈದು ಲಾಸ್ಟ್ ನನಗೆ ಏನು ತಪ್ಪ ರೈಲು ಬಿಡಿ ಬಿಡಿ ಅಕ್ಕ ರೈಲು ಇದು ನನ್ನದೇ ಆಯ್ತಾರ ರೈಲೆಲ್ಲ ನನ್ನದೇ ನಾನೇ ಹಾಕಿಸಿರೋದು ರೈಲು. ನಿಮಗೆ ಹೋಗ್ಲಿಕ್ಕಿದ್ದರೆ ನನ್ನ ಹೆಸರು ಹೇಳಿ ಆಯ್ತಾ, ನಿಮಗೆ ಹೋಗ್ಬೋದು. ತಪ್ಪ ಬಿಡೋದು ತಪ್ಪ. ಎಂಥ ಗಾಳಿ ಮಾರ್ರೆ, ಆಗ ಒಂದು ಗಾಳಿ ಬಂತು ನಮ್ಮ ಮನೆಯಲ್ಲಿದ್ದ ಕಾರು ಕೂಡ ಅಲ್ಲಾಡ್ತಾ ಉಂಟು ಗಾಳಿಗೆ. ಪಜ್ಜು ಬೊಕ್ಕತ್ತೆ ಪನ್ನೋಡು ಪಜ್ಜು
ಬುಕ್ಕ ದಾದಿ ಪಜ್ಜುದಾನೆ ಸುದ್ದಿಜ್ಜಿ ತಪ್ಪ ಎಂತವ ತಪ್ಪೇ ಇಲ್ಲ ಬಿಡೋದು, ಎಂತ ಕೂಡ ತಪ್ಪೇ ಇಲ್ಲ, ಅದು ಹೌದು ತಪ್ಪೇ ಇಲ್ಲ. ಈಗೊಳ್ಳಿ ಊಸು ಬಿಡುದು ತಪ್ಪ. ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೇನೆ, ನನಗೆ ಚಂದದೊಂದು ಆನ್ಸರ್ ಕೊಡ್ಬೇಕಾಯ್ತಾ? ಗೊತ್ತಿದ್ದರೆ ಹೇಳಿ, ಇಲ್ಲಾದರೆ ಬೇಡ, ಸುಮ್ಮನೆ ಕೂತ್ಕೊಳ್ಬೇಕು. ಹೌದಾ? ಗಾಳಿ ಬಂತ, ಅಡಿಕೆ ಮರ ಬಗ್ಗಿ ಬಗ್ಗಿತ್ತ ಮಳೆ? ಅಡಿಕೆ ಮರ ಇಲ್ಲ, ಲೈಟ್ ಕಂಬ ಬಗ್ಗಿದೆ. ಬಗ ಏರಿ ಒಂದು ಕುಲೆನಾ ಉಲ್ಲನಾ? ಅದು ಎಂತ ಗೊತ್ತುಂಟ ತಪ್ಪು ಗೆಳ ತಪ್ಪು. ರೈಲು ಎದುರು ಪೋಪಿನ ಆವಲಿ ಬಕ ಯಾನು ಕುಲ್ಲುಂಡಯ್ಯ ಕುಲ್ಲಿನಡೆ ಪೂರ ರೈಲು ಪೂರ ತೋಜುನೆ ಕ್ಯಾನ್ ಅಂಚ ಉಲ್ಲೆ ಎಂಕ್ ಕಿಮನೆಲ್ಲ ತೋಜುನು ಕುಲ್ಲುಂಡ ನಿಕ್ಲೆ ತೋಜಾತ. ಐ ಆಮ್ ಫ್ರಮ್ ಬಿಹಾರ್. ಮೈ ಬ್ರದರ್ ಸತೀಶ್ ನಾಯರ್, ಮೈ ಸಿಸ್ಟರ್ ಗೌತು, ಮೈ ಆಲ್ ಫ್ಯಾಮಿಲಿ ಆಫ್ ಮೆಂಟಲ್. ಒಪ್ಪಿಕೊಂಡಿದ್ದಿ ನೀನು ಆಲ್ರೆಡಿ ಮೆಂಟಲ್ ಅಂತೇಳಿ ಒಪ್ಪಿಕೊಂಡಿದ್ದಿ. ಎಂತ ಮಾರಾಯ ಈ ಥರ ಮೆಂಟಲ್ ನೀವು ಮನೇಲಿ ಕೂತ್ಕೊಂಡು ಎಂತ ಮಾಡುದಾ? ಹೋಗ ಆಸ್ಪತ್ರೆಗೆ ಹೇಳಿ ಮಾರ್ರೆ. ಈಗೆಲ್ಲ ನಾನು ಕೇಳ್ತೇನೆ, ನೀನು ಏನು ತಪ್ಪು ತಿಳ್ಕೊಬೇಡ ಆಯ್ತಾ? ಇದು ಪ್ರಜ್ಜೆಗೆ ಸಂಬಂಧಪಟ್ಟದ್ದು, ಬೇಜಾರು ಮಾಡಬಾರ್ದು. ಹೇಳಬೇಕು ನೀನು. ಆನೆ ಮೊಟ್ಟೆ ಇಡುದಾ ಕಿನ್ನಿ ಇಡುದಾ? ಆನೆ ಮೊಟ್ಟೆ ಇಡುದಾ ಕಿನ್ನಿ ಇಡುದಾ ಮೊದಲೇಳು. ಪ್ರವೀಣ್ ಕುಲಾಲ್ ಲೈಕ್ ಡನ್, ಥ್ಯಾಂಕ್ ಯು. ರೈಲು ಮೇಲೆ ಪೋಂದಿನ ಪುಣ್ಯ. ಒಕ್ಕನೂರು ಎಂತ ಆಗಿದ್ದೀರಿ ಬಗ್ಗೆ ಅವರು ಮೆಂಟಲ್ ಅಂತೆ ಎಲ್ಲರೂ ಕೂಡ. ಹೋಗ್ಲಿ ಆಚೆ. ಧೀರಾಜು, ನೀವು ನಮಗೆ ಇಷ್ಟ ಆಗಿರಿ. ಓ ಹಾಗೆ ಉಂಟು, ಹಾಗೆ ಸಹ ಉಂಟಾ? ಆನೆ ಕಿನ್ನಿ ಹತ್ತು ಮಾರೆ. ಓ ಅಶೋಕ ಬೂಸು ಇಟ್ಟೇನೀಗ ನಿನ್ನ ಮಂಡಿಗೆ. ಮೊಟ್ಟೆ ಇಡುದಾ ಮಗ್ಗ? ರೈಲ್ಗೆ ಪೋಲಿತ್ತ ಪೋಡಿಗೆಂಡ ಎನ್ನ ಪೋಡಿಗೆಂಡು ನಮಂಚೆನದ ಇರಿಂದಿ ಪುಜಿ ಭಾರತಕ್ಕ ಅವೇ. ಇವತ್ತು ಮಂಗಳೂರಿಗೆ ಬಂದಿದ್ದೆ ಬಸ್ಪಿಗೆನಾ? ಹೌದಾ? ಮತ್ತೆ ಬಂದವಳು ನನಗೆ ಯಾಕೆ ಸಿಗ್ಲಿಲ್ಲ? ಕಾಲ್ ಯಾಕೆ ಮಾಡಲಿಲ್ಲ? ಮೆಸೇಜ್ ಮಾಡಬೇಕಿತ್ತಲ್ಲ ನೀನು. ಅಕ್ಕ ನಾನು ಮಂಗಳೂರಿಗೆ ಬಂದಿದ್ದೆ ಅಂತ. ಈಗಲ್ಲ ನಾ ತುಯ್ಯಾರ ನಿಕುಲಿ ಯಾನು ಕುಲ್ಲಿ ನಡೆಗು ಮತ್ತೆ ಇಮನ ಮತ್ತೆ ಪೋಪಿನ. ವಾವ್, ನಿಮ್ಮ ಭಾಷೆ ಇಷ್ಟ. ಹೌದಾ? ಮಂಗಳೂರಿನವರು ಹಾಗೆ ಆಯಿತಾ, ಇಷ್ಟ ಆಗ್ತಾರೆ, ಖುಷಿ ಆಗ್ತಾರೆ. ಅವು ಇಷ್ಟ ಆದರೆ ಅವರು ತುಂಬ ಪ್ರೀತಿ ಮಾಡ್ತಾರೆ, ಗೊತ್ತಾಯ್ತಾ ಮಂಗಳೂರಿನವರು. ಹಾಗೆ ಆನೆ ಮೊಟ್ಟೆ ಅಲ್ಲ, ನೀವು ದೊಡ್ಡ ಉಸು ನಿಮಗೆ ಇದೆಲ್ಲ ಬೇಡ. ನಾನು ಕೇಳಿದ್ದಕ್ಕೆ ಆನ್ಸರ್ ಕೊಡು. ಆನೆ ಮೊಟ್ಟೆ ಇಡುದಾ ಕಿನ್ನಿ ಇಡುದಾ? ಮೊಟ್ಟೆ. ನಾನು ಹೇಳೋ ಪ್ರಕಾರ ಅದು ಮೊಟ್ಟೆ. ನಾನು ನೋಡಿದ್ದೀನಿ, ದೊಡ್ಡ ಮೊಟ್ಟೆ ಅದು. ಅಭಿ ಎನ್ನ ಸಪೋರ್ಟ್ಗೆ ಅಭಿ ಇಲ್ಲೇರಿ. ಅಭಿ ಸುವರ್ಣ ಈರ್ಪಲ್ಲೆ ಮಾರ್ರೆ. ಆನೆ ತೆತ್ತಿ ದೀಪಿನ, ಆನೆ ಕಿನ್ನಿ ದೀಪಿನ. ಅಭಿ ಎನ್ನ ಮರ್ಯಾದೆ ಒರಿಪುಲೆ, ಕುಡ್ಲದ ಮರ್ಯಾದೆ ಒರಿಪುಲೆ. ಆನೆ ತೆತ್ತಿ ದೀಪಿನಿಂದ ಬನ್ನಿ. ನೀವು ಬಿಜಾಪುರ? ನೀವು ಬಿಜಾಪುರದವರಾ? ಓ ಹಾಗೆ. 4 ಕಾಲಿನ ಪ್ರಾಯ ಮೊಟ್ಟೆ ಇರ್ತದೆ ಮಾರಾಯ. ಅಷ್ಟು ದೊಡ್ಡ ಇದು ಮೊಟ್ಟೆ ಇಡೋದಿಲ್ವಾ? ಎಂತ ಜೆರಸಿ ಪಾರ್ಕ್ ಮೊಟ್ಟೆ ಇಡೋದಿಲ್ವಾ? ಅದು ಎಂತ? ಅದು ಪ್ರಾಣಿ ಅಲ್ವಾ? ಅದೆಂತ ಕೋಳಿಯಾ? ಹೌದನಾ? ಸ್ವಲ್ಪ ಅರ್ಜೆಂಟಲ್ಲಿ ಇದ್ದಿದ್ದು, ಅದಕ್ಕೆ ಕಟೀಲು ಹೋಗಿ ವಾಪಸ್ ಬಂದಿದ್ದು. ಓ ಹೌದಾ? ವಿಮಾನ ಬತ್ತು ಮಂಡಿಗೆ ಅಲ್ಲ ತೆತ್ತಿಗೆ. ಅಶೋಕ್ ಅಭಿ ಬಂಡೆ ಹೆಂಗೆ ಗೊತ್ತುಂಟು? ತೆತ್ತಿ. HBT ಅವರಿಗೆ ಸ್ವಲ್ಪ ಹೋಗಿದೆ ನಿನ್ನೆ. ದೊಡ್ಡ ಮೊಟ್ಟೆಯ ಹಾಗಾದರೆ ಆಮ್ಲೆಟ್ ಮಾಡಿ ನಿಮ್ಮ ಮನೆಯವರಿಗೆಲ್ಲ ಸಾಕ. ತುಂಬ ಜಾಸ್ತಿ ಉಳಿತದೆ ನಮಗೆ. ನಿಮ್ಮ ಮಾತು ಚಂದ, ಮಾತು ಚಂದ. ಒಕ್ಕನೂಲಿ ಇಲ್ಲಿ ನಾನು ಬ್ಯಾಡ್ ಕಮೆಂಟ್ ಹಾಕಿಲ್ಲ, ಯಾರು ಬೈಯೋಕ್ಕೆ ಬರಬೇಡಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇಲ್ಲೂ ಎಲ್ಲರಿಗೂ ಮಾಡುವ ರೆಸ್ಪೆಕ್ಟ್ ಇದೆ. ಜುರಾಸಿಕ್ ಪಾರ್ಕ್ ಅಲ್ಲವ ಅದು? ಡೈನೋಸರ್ಸ್ ಮೊಟ್ಟೆ ಇಡುದಾ? ಜುರಾಸಿಕ್ ಪಾರ್ಕ್ ಅಲ್ವಾ? ಮತ್ತೆ ಜುರಾಸಿಕ್ ಪಾರ್ಕ್ ಯಾರು? ಡೈನೋಸರ್ದು ಚಿಕ್ಕಮ್ಮನ ಮಗನಾ?
ನೀವು ಚಂದ. ನೋಡ ನೋಡ ಪ್ರಜ್ಜು ಈಗಲ್ಲ ಅಶೋಕ ಗೊತ್ತಾಯ್ತಾ ಅವರೆಂತ ಕೇಳಿದ್ದು ಅಂತ. ನೀವು ಚಂದ, ನನ್ನ ಮಾತು ಚಂದ, ನಾನೇ ಚಂದ ಅಂತೆ. ಮಾತು ಎಲ್ಲಿಂದ ಬಂತು ಅವರಿಗೆ, ನಾನೇ ಚಂದ ಆಯ್ತಾ. ಸುಮ್ಮನೆ ಕೂತ್ಕೋ. ಪಜನಿಕ ಕಂಜಿಪುದಾದ ಇಜ್ಜಿನ ಮುಲ್ಪ ಆನೆದ ತೆತ್ತಿಕೊರ್ಪೇರು ಪಿಲಿಯಕ್ಕ ಒಕ್ಕನೂರು. ಹೌದು ರೈಡ್ಸ್ ಇದೆ, ಬ್ಯಾಡ್ ಮಾತ್ರ ಮಾಡಲಿಕ್ಕೆ ಇಲ್ಲ. ಸುಮತಿ ಪೂಜಾರಿ, ಸುಮತಿ ಸುಮತಿ ಶ್ರೀಮತಿ. ಯಾರದು ಸುಮತಿ? ನ್ಯೂ ಜಾಯ್ನಾ? ಈಗ ಲೈಕ್ ಕೊಡಿ ಆಯ್ತಾ. ಎಂಕ ಕಜಿಪ್ಪು ಎಡ್ಡೆ ಎತ್ತಿನ ಅಶೋಕನ್ನ ಅರ್ನ ತೆತ್ತಿ ಯಾರೇ ಎತ್ತಿನಾಡು ನರಕದಾರ್. ಆಯ್ ಪಂಜವೆ ಮೂರ್ತಿ ಆಯ್. ನಿಮ್ಮ ನಗು ಚಂದ. ಹೌದಾ, ಇನ್ನು ಜಾಸ್ತಿ ನಗಿತೇನೆ ಆಯ್ತಾ. ನಾನು ಅದಕ್ಕೆ 2 ಸರ್ತಿ ಹಲ್ಲು ತೊಳೆಯೋದು. ಲೈಕ್ ಡನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಭಾರತಿ, ನೀವು ಆನೆಯ ಮೊಟ್ಟೆ ಆಮ್ಲೆಟ್ ಮಾಡಿ ಎಲ್ಲರಿಗೆ ದೊಡ್ಡದುಂಟು. ನನಗೆ 4 ದಿವಸಕ್ಕೆ ಸಾಕಾಗ್ತದೆ. ಒಂದು ಕಾಲು ಬಸ್ಸಿಗೆ ನನಗೆ 1 ದಿವಸಕ್ಕೆ ಫುಲ್ ಆಗ್ತದೆ ನಮಗೆಲ್ಲರಿಗೂ. ಅಲ್ಲಿ ಇಲ್ಲಿ ಅಜ್ಜಿ ಕಣ್ಣಂ, ಅಲ್ಲಿ ಇಲ್ಲಿ ಅಜ್ಜಿ ಕಟ್ಟಂ ಕೇಳಿ ಕಟ್ಟಂ ನಾಟಕ ಬಂದು. ಯಾಕೆ ಅಜ್ಜಿ ಇಲ್ಲ, ಅಜ್ಜಿ ಕತಂ ಬರ್ತಾರೆ ಇರು. ಹಾಯ್. ರವೀಂದ್ರ ಬನ್ನಿ ಬನ್ನಿ ರವೀಂದ್ರ. ಮಾತಾಡುವ ಹಕ್ಕು ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ರಾಷ್ಟ್ರ ಎಲ್ಲವೂ ಸತ್ಯ. ಆದರೆ ನಾಲಿಗೆ ಹರಿಬಿಟ್ಟು ತೇಜೋವಧೆ ಮಾಡಿದರೆ ಕೇಸ್ ಕೂಡ ಹಾಕಬಹುದು. ಅದು ಭಾರತ ಸಂವಿಧಾನದಲ್ಲಿ ಇದೆ. ಇದು ಯಾರು ಹೇಳಿಕೊಟ್ಟದ ಮೌನ ನಿಂಗೆ? ನೀನು ಯಾವಾಗ ಇಷ್ಟು ದೊಡ್ಡವಳಾದೆ? ಲೈಕ್ ಇದ್ದಾರೆ. ಥ್ಯಾಂಕ್ ಯು ಬೇ. ಕೃಷ್ಣ ಬ್ರೋ ಆಯ್. ಧೀರಾಜ್ ಬಾಯ್. ಲೈಕ್ ಕೊಡು. ದೇವರಾಜ್ ಲೈಕ್ ಕೊಡು. ಹಾಯ್ ರವಿ ಅಣ್ಣ. ಪ್ರಜ್ಜವರೇ ಹಾಯ್. ಹಾಯ್ ರವೀಂದ್ರಣ್ಣ. ಪ್ರಜ್ಜು ತೆತ್ತಿನಿಕ್ಕೆ ಇಲ್ಲಡು ಕೊಡೋರೆತ್ತ ಈ ಟೆಂಪ ಮಲ್ಪಾವ. ಪ್ರಜ್ಜುಗೂ ಟೆಂಪಾವಾ? ಮೌನ ಪ್ರಶ್ನೆ ಕೇಳುವ ಮತ್ತು ಒಳ್ಳೆ ರೀತಿಯ ವಿಮರ್ಶೆಗೆ ಅವಕಾಶವಿದೆ. ಹೌದಾ, ನೀವು ಪ್ರಶ್ನೆ ಕೇಳ್ಕೊಳ್ಳಿಲ್ಲ. ನನ್ನ ಹತ್ರ ಪ್ರಶ್ನೆ ಕೇಳಬೇಡಿ ಆಯ್ತಾ. ದಮ್ಮಯ್ಯ ಅಶೋಕನ್ನ ಎಂಗಾರನ ತೆತ್ತಿ ಮುರ್ಚಿ. ಸೂಪರ್ ಸೂಪರ್ ಕೊಟ್ಟಿನಿ ಕಣೆ. ಕೊಡಿ ಲೈಕ್ ಕೊಡಿ ಮಾರ ಜನರೇ. ಜನರೇ ಸಪೋರ್ಟ್. ಸಪೋರ್ಟ್ ಅದೇ ಹೇಳಿದ್ದು. ನಾಲಿಗೆ ಹಿಡಿತದಲ್ಲಿ ಇಟ್ಟು ಮಾತಾಡಿದರೆ ಸಮಸ್ಯೆ ಇಲ್ಲ ಅಂತ. ಪ್ರಶ್ನೆ ಕೇಳುವ ಹಕ್ಕು ಎಲ್ಲರಿಗೂ ಇದೆ, ತಪ್ಪಿದ್ದಲ್ಲ. ಎಲ್ಲರಿಗಿದೆ, ತಪ್ಪಿಲ್ಲ. ಅದಕ್ಕೆ ಮೇರಿತು ಓಡಿపోయింది మా ర్యాబీ. ಮೂರ್ತೀಸ್ ಇರುಜೋಲ ಮಾರೊಂದು ಬರಟೆ ಕುಲ್ಲೆ ಗೆಂಡ ಮತ್ತೊಂದು ವಾ ಸೋಕುದ ಗಾಳಿ ಮಾರ ತೂಲೆ ಏನ ರಟ್ಟ ಒಂದು ಕೊನೆಜಿಂದ ಯಾವು ಬೇಕ ಕೋಟದ ಕತೆ ಎಂಚ ನಿಕ್ಲಿಗೆ ಪಿಲಿತಲ ಪೆತ್ತದಲ ಪೆತ್ತದ ದಾದೆ ಕತೆ ಎಂಚಿನ ಕತೆ ಅಂದ ಅರ್ಥ ಆಂಡ ನಿಕ್ಲಿ ಕೋಡೆದ ಅದು ಕಂಟಿನ್ಯೂ ಮನ್ಪೋರ. ಪಿಲಿಕ್ ಪೆತ್ತದಾದವಡು ಪೆತ್ತಗ ಪಿಲಿದಾದವಡು ಪೆತ್ತಲಾಗಿದ್ದು ಸೈತಿಂದೆ ಪಿಲಿದಾಯ ಬುರ್ದು ಬರ್ತೀನಿ ಎಂದು. ಮಂಗಳೂರು ಅಂತ ಯಾಕೆ ಕರೆಯೋದು ಹೇಳಿ? ಮಂಗಳೂರಲ್ಲಿ ಜನ ಇದ್ದಾರೆ, ಅದಕ್ಕೆ ಮಂಗಳೂರು ಅಂತ ಕರೀತಾರೆ. ಹಲೋ, ಇನ್ನು ಬೇರೆ ಹೇಳ್ಬೇಡಿ ಆಯ್ತಾ. ಮಂಗನವರಿದ್ದಾರೆ ಅದಕ್ಕೆ ಕರೀದಂತ ಹೇಳ್ಬೇಡಿ. ಮೌನ ಹಾಗೇನೆ, ಊಸು ಬಿಡೋದು ತಪ್ಪು. ಇಲ್ಲ ನೋಡ, ನಿಮ್ಮ ಮಂಗಳೂರಿನವರು ಒಳ್ಳೆಯ ಜನ ಮಾರ್ಯಾರೆ, ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಹೌದು, ಮಂಗಳೂರು ಅಂತ ಬಂದದ್ದುಂಟಲ್ಲ, ಇದು ದೇವರ ನಾಡು ಅಂತ ಹೇಳ್ತಾರೆ ಮಂಗಳೂರಿಗೆ. ದೇವರೆಲ್ಲ ಜಾಸ್ತಿ ಇರೋದಿಲ್ಲಿ ಆಯಿತಾ. ಸೂಪರ್. ಅರೆಗೊಂಜಿ ನಿಮಿಷ ಮೋದ ಪ್ರಾರ್ಥನೆ ಮಲ್ಪುಲೆ ದಿಗುಲಾಂಡಲ ಮರ್ಯಾದಿಗೆ ತಂದುಲ್ಲಾರ್ ದಾದಯ್ಯ ಪ್ರದೀಪ್ ದಾದಾ. ಭಾರತಿ ಅದು ಓಲ್ಡ್ ಕತೆ.
ಅಲ್ವಾ? ಧರಣಿ ಮಂಡಲ ಮಧ್ಯದ ಒಳಗೆ ಆದ. ಇದು ಅದು ಆವಾಗ ಧರಣಿ ಮಂಡಲ ಮಧ್ಯದ ಒಳಗೆ ಆಗಿದ್ದು. ಇದು ಇದು ಧರಣಿ ಮಂಡಲ ಆಗಿದ್ದು ಕರ್ನಾಟಕದವರೆಗೆ ಆಗಿದ್ದು. ಅರ್ಥ ಆಯ್ತಾ? ಇದು ಕರ್ನಾಟಕದವರೆಗೆ ಆಗಿದೆ, ಅದು ಒಳಗೆ ಆಗಿದೆ ಅಷ್ಟೇ. ನೈಸರ್ಗಿಕ ಪ್ರಕ್ರಿಯೆ ನಿಮ್ಮ ದೇಹ, ನಿಮ್ಮ ಇಷ್ಟ, ಅದಕ್ಕೆಲ್ಲ ಕಾನೂನಿಲ್ಲ. ಮಂಗಳೂರು ಅಂತ ಯಾಕೆ ಕರೆಯೋದು ಹೇಳಿ? ಇಷ್ಟು ಇದೆ. ಹಿರಿಯರಿಗೆ ಕೇಳಿ ಕಣಿ, ಎಂತವ ಯಾರು ಹೇಳ ಗೊತ್ತಿಲ್ಲ. ಪೆತ್ತದ ಕುಟುಂಬದ ವಿಷಯ ನಂಗೆ ದಾಯೆ. ಪೆತ್ತದ ಕುಟುಂಬದ ವಿಷಯ ಬೂಡಜ್ಜಿ ಆನೆ ಆತೀನಿ, ಧರಣಿ ಮಂಡಲ ಮಧ್ಯದ ಒಳಗೆ ಆತೀನಿ, ಈತೆ ಆಪಿನಿ ಕರ್ನಾಟಕದ ಪಿದಯ ಆತಿನ ಪ್ರಶ್ನೆ ಅಂದು ಐಕ್ಯ ಅನ್ಪಂಡಿನಿ. ಈ ಪೆತ್ತನ ಬುರ್ದು ದಾಯ ಪೋತೀನಿ ಪಿಲ್ಲಿ ಕೂಲಿ ಜಾದಿನ ಪೆತ್ತನ್ ತಿನ್ನಂದೆ ಬುರ್ದು ಪೋತನು. ಪಜ್ಜು ಅಚ್ಚು ಚೂರು ಲೆಪ್ಪಿ, ಪಜ್ಜು ಅಚ್ಚು ಚೂರು ಲೆಪ್ಪಿ ಯಾವ ಕುಲ ಸುರುಕೊರೊಡ್ಜಿ ದಮ್ಮಯ್ಯ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಹೌದೌದು, ಅದು ಅಜ್ಜಿಗೆ ಸಹ ಗೊತ್ತುಂಟು ಎಲ್ಲರಿಗೆ. ಅಜ್ಜಿ ಆಯ್ತಪ್ಪ. ನಮಸ್ತೆ ಭಾರತಿ ಅಕ್ಕ. ಮೌನ ಅಜ್ಜಿ ಹಾಯ್ ಹಾಯ್ ಹಾಯ್. ಭಾರತಿ, ಇದು ಬೇಡ, ಎಲ್ಲರಿಗೆ ಗೊತ್ತಿರುವ ಕತೆ. ಎದೆಯೇ ಇಗಳ ಊಸು, ಅದು ಧರಣಿ ಮಂಡಲದಲ್ಲಿ ಪೆತ್ತವನ್ನು ಹುಲಿಯನ್ನು ಪೆತ್ತ ತಿನ್ನುವ ಕತೆ ಇತ್ತು. ಈಗ ಬೇರೆ ಇದು ಉಲ್ಟಾ ಆಗಿದೆ, ಗೊತ್ತುಂಟ ನಿನಗೆ? ಅದು ಮೊನ್ನೆಯಿಂದ ಚೇಂಜ್ ಆಗಿದ್ದು, 2026ರಲ್ಲಿ ಚೇಂಜ್ ಆಗಿದ್ದು. ಮೌನ ದೇವರಾಜ್ ನಮಸ್ತೆ ನಿಶಾಂತನ್ನ. ಓ ನನ್ನ ಕೋಹಿನೂರು ವಜ್ರಗಳು ಮೌನ ಮತ್ತು ನಿಶಾಂತ್. ವಿಷ್ಣುವೇ ಅಯ್ಯೋ ಅಜ್ಜಿ, ಥ್ಯಾಂಕ್ಸ್ ಅಜ್ಜಿ. ಅಚ್ಚು ಬಿಸಿ ಉಂಡಾ ಅಂದು ಅಚ್ಚು ಓಲುಂಡಿಯಾ ಅಜ್ಜಿ ನಮಸ್ಕಾರ. ಇತ್ತೆಂಚನ ಪಿಲಿಬೋಯ್ನ ನಾಯಿపోయిನ ಎನ್ನ ಕಣ್ಣೆದು ರಾಜಿಂದು ಅದನ್ನ ಊಸು. ನಿಮ್ಮ ಹಿಂದಿ ಕನ್ನಡ ಎಲ್ಲವೂ ಸೂಪರು. ಈಗ ಎಂತ ನಿಮಗೆ ಹಿಂದಿ ಮಾತಾಡಬೇಕಾ ಪ್ರಜು? ನೋಡ, ನಾನು ಹಿಂದಿ ಮಾತಾಡಬೇಕಂತೆ, ನೀ ಎಂತ ಹೇಳ್ತೀಯಾ? ನಿಮ್ಮ ಆರೋಗ್ಯ ಎಲ್ಲ ಆರಾಮ ಅಜ್ಜಿ? ಈಗಳ ಎಂತ ಹಿಂದಿ ಬೇಕಾ ಕನ್ನಡ ಬೇಕಾ ಅಥವಾ ನನ್ನ ಭಾಷೆ ಮಾತಾಡಬೇಕಾ? ಯಾವುದು ಬೇಕು? ಇದು ಮೌನ ಅಲ್ಲ, ಹೆಸರು ಮಾತ್ರ ಮೌನ. ಮತ್ತೆ ಯಾರು? ಇದು ಮೌನಶ್ರೀ. ತಪ್ಪ, ಅವರ ನಿಜವಾದ ಹೆಸರು ಎಂತ? ನೀನು ಒಮ್ಮೆ ನಿಲ್ಲಿಸು ಮಾರ ಧರಣಿ ಮಂಡಲದ ಕತೆ. ಎಂತ ಅಜ್ಜಿ ಧರಣಿ ಮಂಡಲ ಕತೆ ಉಂಟಲ್ಲ, ಎಲ್ಲರಿಗೆ ಸಣ್ಣ ಸಣ್ಣ ಮಕ್ಕಳಿಗೂ ನಾವು ತಿಳಿಸ್ಬೇಕಾಯ್ತಾ? ಇದು ನಮ್ಮ ಕುಟುಂಬದಿಂದ ಬಂದ ಕತೆ. ಕುಟುಂಬಕ್ಕೆ ಕೊನೆ ಇಲ್ಲ. ಆದರೆ ಇವರಿಗೆ ಕಣ್ಣುಂಟಲ್ಲ, ಹಿಂದೆ ಇವರಿಗೂ ದೊಡ್ಡ ದರ್ಪ ಇರುತ್ತೆ. ಸೈಲೆಂಟ್ ಶ್ರೀ. ಅಯ್ಯೋ ನಾನು ಮೌನವೇ. ನಾನು ಭಾರತಿ ಅಕ್ಕ, ನಿಶಾಂತ್, ಶೋಭಕ್ಕ ಎಲ್ಲರಿಗೂ ಗೊತ್ತು. ಹೌದೌದು, ನನ್ಗೆ ಗೊತ್ತುಂಟು ಅವಳು ಮೌನ. ನಿಶಾಂತ್, ನಾನು ಇನ್ಸ್ಟಾಗ್ರಾಮ್ಗೆ ಬಂದಿದ್ದೇನೆ ಮಗ. ಹೌದಾ? ಟ್ರೋಲ್ಸ್ ಅಂತ ಉಂಟಲ್ಲ, ಈ ಅಜ್ಜಿ ಉಂಟಲ್ಲ ಇನ್ಸ್ಟಾಗ್ರಾಮ್ ಎಲ್ಲರಿಗೆ ಮೆಸೇಜ್ ಆಗ್ತಾ ಉಂಟು ಈಗ. ಯಾಕೆ ಅಜ್ಜಿ ನಿಲ್ಲಿಸಬೇಕು? ಹೌದು, ಯಾಕೆ ನಿಲ್ಲಿಸಬೇಕು? ರಾಮರಾಮ ಸೈಲೆಂಟ್ ಶ್ರೀ ಅಂತೆ. ಓ, ನೀನು ಸೈಲೆಂಟ್ ಅಂತೆ. ಮೌನ ಅಂದರೆ ನಮ್ಮ ಭಾಷೆ, ಮೌನ ಅಂದರೆ ನೀನು ಮೌನ. ಹಾಗೆ ಅಂದರೆ ಮಾತಿಲ್ಲ, ಕತೆ ಇಲ್ಲ, ಎಂತ ಮಾಡುದು ಹಾಗೆ. ಈಗಲ್ಲ ನೋಡಿದ? ಬೇಡ ನೋಡ, ಇಷ್ಟು ಜನರಿಗೆ ನಾನು ತುಂಬ ಅಭಿಮಾನಿಯಾಗಿದ್ದೇನೆ. ಇವಳುಂಟಲ್ಲ ನನ್ನ ಹಿಂದಿ ಕೇಳಲಿಕ್ಕೆ ಬರುವಾಗ ಬೇಡ ಎಂತ ಹೇಳುದಾ ಅಂದ ಮಗ. ಇಂಬಲ್ಲ ಕರ್ಮವೇ ಕ್ಯಾಸೆಟ್ ಮಾಡೋದು. ಅಜ್ಜಿ ಇನ್ಸ್ಟಾಗ್ರಾಮ್ ಬೇರೆ ಇದೆಯಾ ನಿನ್ನ ಬಳಿ? ನನ್ನ ಬಳಿ ಇನ್ಸ್ಟಾಗ್ರಾಮ್ ಇಲ್ಲ. ಹೌದಜ್ಜಿ, ನನಗೆ ಮೆಸೇಜ್ ಮಾಡಜ್ಜಿ ಇನ್ಸ್ಟಾಗ್ರಾಮ್ನಲ್ಲಿ. ಮೌನ ಹಾಗೆ ಹೇಳಿದ್ದು ಅಲ್ಲ ಮೌನ, ಅಂದರೆ ಸೈಲೆಂಟ್. ನೀನು ಜಾಸ್ತಿ ಮಾತಾಡ್ತೀರಿ ಅದಕ್ಕೆ ಜೋಕ್ ಮಾಡಿದ್ದು. ಜಾಸ್ತಿ ಏನಿಲ್ಲಪ್ಪ, ಸ್ವಲ್ಪ ಅಷ್ಟೇ. ಹೌದೌದು, ಅವಳು ಜಾಸ್ತಿ ಮಾತಾಡೋದಿಲ್ಲ, ಅವಳು ಮಾತಾಡೋದೇ ಸ್ವಲ್ಪ ಕಮ್ಮಿ. ಆದರೆ ನಮ್ಮ ಹತ್ರ ಸ್ವಲ್ಪ ಕನ್ನಡ ಮಾತಾಡಿದರೆ ಮಾತ್ರ ಇಲ್ಲಾಂದರೆ ಹೊರಟೋಗ್ತಾಳೆ ಅವಳು. ಇನ್ನು ಧರಣಿ ಮಂಡಲ ಕತೆ ಮೌನ ಹರ್ಷಿತ ಗೊತ್ತಾ? ಮೌನನ ಈಗ ಉಂಟಲ್ಲ, ಮೌನನಿಗೆ ಎಲ್ಲರೂ ಸಹ ಗೊತ್ತು. ಹರ್ಷಿತ ಗೊತ್ತು, ಅಚ್ಚು ಗೊತ್ತು, ಮತ್ತು ಪರ್ಜು ಗೊತ್ತು. ಇಲ್ಲಿ ಇರುವವರು ಎಲ್ಲರೂ ಕೂಡ ಪರಿಚಯ ಆಗಿ ಹೋಗಿದ್ದಾರೆ.
ಈಗೆಲ್ಲ ನಮ್ಮ ಫ್ಯಾಮಿಲಿಯವರಾಗಿ ಹೋಗಿದ್ದಾರೆ ಎಲ್ಲರೂ ಕೂಡ. ಗೊತ್ತಿಲ್ಲ ಅಚ್ಚು ಹರ್ಷಿತ ಯಾರು ಈಗಲ್ಲ. ನೀನು ಹಾಗೆಲ್ಲ ಕೇಳಬಾರ್ದಾಯ್ತಾ. ಈಗ ಅಲ್ಲಿ ಪ್ರಜ್ಜು ಇದ್ದಳಲ್ಲ, ಅವಳು ಆನೆ ಮೊಟ್ಟೆ ತಗೊಂಡು ಹೋಗು. ಆನೆ ಮೊಟ್ಟೆ ದಿನ ಆನೆ ಮೊಟ್ಟೆ ತಿನ್ನುವ ಅವಳು ಪ್ರಜ್ಜು. ಮತ್ತು ಹರ್ಷಿತ ಅಚ್ಚು ಬರಲಿಲ್ಲ, ಈಗ ಇನ್ನು ಬರಬೇಕಷ್ಟೆ. ಬರ್ತಾರೆ ಇರು, ನೋಡಿದ್ದೇನೆ, ಪರಿಚಯ ಇಲ್ಲ. ಹೌದಾ ಮೌನ? ಹೌದಾ, ಹಾಗಾದರೆ ನೀವು ಹೆಸರಿಗೆ ತಕ್ಕಾಗೆ. ಮೌನ ಅವಳು ಎಲ್ಲರ ಬಳಿ ಅಷ್ಟು ಮಾತಾಡೋದಿಲ್ಲ ಬ್ರೋ. ಅವಳು ನನ್ನ ಹತ್ರ ಮಾತ್ರ ಮಾತಾಡೋದಾ? ಊಸು, ಈ ನಿನ್ನ ಊಸಿಗೆ ಇವತ್ತು ಈ ಸರ್ತಿ ಮದ್ದು ಮಾಡಬೇಕಾ ಆಯ್ತಾ? ಪ್ರಜ್ಜು ತೇಳ್ತನ ಜಾಗ್ರತೆ ಉಬಿನ ರಟ್ಟ ಒಂದು. ಪ್ರಜ್ಜು ಧರಣಿ ಮಂಡಲತ್ತು ತಲೆ ಮಂಡಲ. ಮೌನ ನಿನಗೆ ವಿಷಯ ಗೊತ್ತುಂಟ ಮಗ? ಈಗಲ್ಲ ಮೌನ ನೋಡು, ಅಜ್ಜಿ ಕೇಳ್ತಿದ್ದಾರೆ, ನಿಂಗೆ ಎಂತಾದ್ರೂ ವಿಷಯ ಗೊತ್ತುಂಟಾ? ಇಲ್ಲಲ್ಲ, ಹಾಗಾದ್ರೆ ಸುಮ್ಮನೆ ಕೂತ್ಕೋ. ಪ್ರಜ್ಜು ಜೊತೆ ಅಷ್ಟು ಕನೆಕ್ಷನ್ ಇಲ್ಲ. ಹೌದು, ಅವರು ತುಳುವಿನಲ್ಲಿ ಮಾತಾಡ್ತಾರೆ, ನನಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹರ್ಷಿತ ಅವರ ಯಾರ ಪರಿಚಯ ಸಹ ಇಲ್ಲ. ಹೌದು, ಯಾವ ವಿಷಯ ಅಜ್ಜಿ? ಮೌನ ಓಕೆ ಓಕೆ ಓಕೆ. ಅಶೋಕಣ್ಣ ಆ ಬುರ್ಚಿ ನಿಕ್ಲೆ ತೆತ್ತಿಲ ಬುರ್ಚಿ ಅಂಚನೆ ಪಿಲ್ಲಿಲ ಬುರ್ಚಿ ಧರಣಿ ಮಂಡಲ ಬುರ್ಚಿ. ಬರ್ಚಿ ಬರ್ಚಿ ಸೈಲೆಂಟ್ ದಾಲ ಬರ್ಚಿ ಕಾರ ಸೈಲೆಂಟ್. ದಾದಾ ಟಾಪಿಕ್ ದೇತೆ ಪಾತಿರ್ಲಿ ಭಾರತಿಕ್ಕ. ಓ ಓ ಏನು ವಿಷಯ ಅಜ್ಜಿ ನಿಮಗೆ ಮತ್ತು ಉಮಿ ತಾತನಿಗೆ ಮಗು ಏನಾದ್ರೂ ಆಯ್ತಾ? ಮೌನ, ನೀನು ಹಾಗೆ ಎಲ್ಲ ಬೇಡವಾ. ಈಗ ಇವನು ಉಮಿ ಹೋದ, ಬರ್ತಾನೆ ನಿಲ್ಲು. ಅಜ್ಜಿ ನಿಮ್ಮ ಇನ್ಸ್ಟಾ ಐ ಡಿ ಹೇಳಿ. ಮತ್ತೆ ಇದೆ ನಿಶಾಂತು ಟೋಲ್ಸ್ ಅಡ್ಡ, ಅಲ್ಲಿ ಒಬ್ಬ ಇದ್ದಾನೆ ಪ್ರದೀಪ್ ಅಂತ ಇದ್ದಾನೆ, ಅವನು ನನ್ನ ಗಂಡನ ಸೋಂಪನ ಲಂಗೋಟಿ ಕದ್ದು ಹೋಗಿದ್ದಾನೆ ಬೋಳಿ ಮಗ. ನೋಡ ನೋಡ ನೋಡು ನೋಡು ಮೌನಶ್ರೀ, ನಿಮ್ಮ ಬೇರೆ ಚಾನೆಲ್ನಲ್ಲಿ ನೋಡಿದ್ದೆ. ಹೌದಾ ಪಿಲಿಯಕ್ಕ, ಅಶೋಕ ಪಲ್ಲೆ 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 ಯಾವ ಚಾನಲಲ್ಲಿ? ಅಜ್ಜು ಬಿನೀರು ರಟ್ಟಾರೆಜ್ಜಿ ಮೊಲ್ ಬಾರಿಟ್ಟು ತಿನ್ನಕಲ್ಲ ಹಾಲು ಗೊತ್ತೇ ನಾನು ಒಂಚೂರು ಫ್ರಜ್ಜು ಅವೇ ಪೂರಾ ಬಿನೀರು ರಟ್ಟ ಒಂದು ಉಪ್ಪುನು ಮುಸುರು ದೀಲಾಗೆ ಅಲ್ಲ. ಅಶೋಕನ ದೊಡ್ಡರ ತೂಲೆ ದೊಡ್ಡರ ತುಯ್ಯರ ಅಶೋಕಾಗ ಆಪುಂಡ ನಿಶ್ಚಾಂತ್ ಪ್ರದೀಪ್ ದೊಡ್ಡರ ಮೆಸೇಜ್ ತೂಲೆ ಪ್ರದೀಪ್ ಬ್ರೋ. ಅಜ್ಜಿ ನೇರೊಂದುಲ್ಲೇರು ಮಳೆ ಜೋರುಂಟಲ್ವಾ? ನಿಮ್ಗೆ ಹೀಗೆ ಗೊತ್ತಾಗಿದ್ದವ? ಓ ಅಕ್ಷಯ್ ಕುಮಾರ್, ನಿಮ್ಗೆ ಹೀಗೆ ಗೊತ್ತಾಗಿದ್ದ ಮಳೆ ಜೋರುಂಟ? ನಮಗೆ ನಿನ್ನೆಯಿಂದ ಇಲ್ಲಿ ಜೋರೆಯಾ. ಮೌನ ಯಾವುದು ಅಂತ ನೆನಪಾಗಿಲ್ಲ. ತುಂಬ ಲೈವ್ ಅವಳು ಹೋಗ್ತಿದ್ಲ ಮೊದಲು. ಬಿಡುವ ಅಜ್ಜಿ, ತಾತನಿಗೆ ಚಿನ್ನದಲ್ಲಿ ಹೊಲಿಸಿಕೊಡುವಂತೆ ಯೋಚನೆ ಹಾಕಿ. ಎಕ್ಸಾಕ್ಟ್ ಹೇಳಲಿಕ್ಕೆ ಆಗಲ್ಲ ಯಾವುದಂತ ಹೇಳಿ. ನಾನು ಕುಡ್ಲ ಮತ್ತು ಇಂದಿರಲೋಕ 2 ಚಾನೆಲ್ ಅಷ್ಟೇ ಹೋಗೋದು. ಹೌದು, ಇಂದಿರಲೋಕ ಇಂದಿರಾ ಇದ್ದಾರಲ್ಲ ಅದರಲ್ಲಿ ಮಾತ್ರ ಇವಳು, ಮತ್ತು ನನ್ನ ಲೈವಲ್ಲಿ ಬರೋದು, ಮತ್ತು ಇನ್ನು ಯಾರ ಲೈವ್ಗೆ ಸಹ ಬರೋದಿಲ್ಲ. ಊಟ ಆಯ್ತಾ ಮೌನ ಅಜ್ಜಿ? ಈ ಅಜ್ಜಿಗೆ ಉಂಟಲ್ಲ, ಈ ಪ್ರದೀಪ್ ಕೊಡುದಿಲ್ಲ ಅಂತ ಎಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲವಾ. ಎಂತ ಚಂದ ಗಾಳಿ, ಎಂತ ಚಂದ ಗಾಳಿ. ನೋಡ ನೋಡ, ಈ ತರ ಗಾಳಿ ಎಲ್ಲಿಯಾದ್ರೂ ಉಂಟಾ? ಈ ತರ ಗಾಳಿ ಸೆಕೆಯಲ್ಲೆಲ್ಲ ಬಂದಿದ್ರೆ ಎಷ್ಟು ಚಂದ. ಮೊಲೊಂಜಿ ಮುಸುಂಟು ದೀಲೇ ಮಲ್ಲ. ಅಶೋಕ್ ಒಂಚೂರು ಬರಿ ಕುಂತಲೆ ಪೂರ ಉಬಿ ನೀರು ಪೂರ ಇರ್ನ ಮೋನೆಗೆ ರಟ್ಟ ಒಂದು ಹಾಲು ಬೇಗ ಬರಿ ಕುಂತಲೆ. ಪ್ರಜ್ಜು ಮೋನೆಗೆ ಒಂದು 12 ಕಟ್ಟೋಣ ಅಜ್ಜಿನ. ಇಂದ್ರಮ್ಮ ಇಂದಿರವಕ ಹೌದು. ಉಸಬ್ಬ ಮೊಲೆ ಬೇಲೆ ಅದು ಬತ್ತಲ್ಲ ಉಸಬ್ಬ ಚಿನ್ನಲೆಗೆ ಪ್ರಜ್ಜು ಪ್ರದೀಪ್ ರೋಜ್ ಜೊತೊಂದು ಬಲೆಗೆ ಬಲಿತೇರು ಲೆತ್ತೊಂದು ಬಲೆ. ನಂದು ಊಟ ಆಯ್ತು ಮೌನ. ಪ್ರಜ್ಜು ಎಂಕಿ ಕಣ್ಣು ತೋಜಿ ಉಬ್ಬಿದ ಪ್ರದೀಪ್ ಬಲೆ ಅಶಿ ಇನ್ನು ಹೊಸಬ್ಬ. ಹೌದು, ಪಾಡು ಬಜ್ಜು 12 ಪಾಡು, ದೊಡ್ಡರ 12 ಪಾಡು. ಕೂಸು ಸತ್ಯ ಹೇಳು ಮುದ್ದು ಮಾರಿ ನೀನಾ ಅಂತ. ಮುದ್ದು ಮಾರಿ ಯಾರದು? ಹಾಯ್ ಹರ್ಷಿ, ಹಾಯ್ ಹರ್ಷಿತಾ.
ಊಸು ಸತ್ಯ ಹೇಳು, ನೀನು ಹೇಳಿದಲ್ಲ, ಅವನು 3 ಕಾಸಿನ ಅವನು ಅದನ್ನು ಗಾಳಿಪಟ ಮಾಡಿ ಬಿಡ್ತಾ ಇದ್ದಾನಂತೆ. ಹೌದು, ಗಾಳಿಪಟ ಮಾಡಲಿಕ್ಕೆ ಹಗ್ಗ ಎಲ್ಲಿಂದ ಬರ್ತದೆ? ಸೊಂಟದ ನೂಲಲ್ಲಿ ಬಿಡುದು ಅವನು. ಹಾಯ್ ನಿಶಾಂತ್, ಹಾಯ್ ಹರ್ಷಿಸ್. ಹರ್ಷಿತಾ ಏನು ಅರ್ಥ ಆಗಲಿಲ್ಲ ಅಂತೆ ಈ ದೊಡ್ಡ ದಾದೆಗೆ ಅಲ್ಲ ಆರ್ನ ಲಂಗೋಟಿನ ಪತ್ತೊಂದು ಪೋತೆ ಬಂದು ಮೌನಡ ಕನ್ನಡಡ ಪನ್ಪಿನಿ ಆಯೆ ಪ್ರದೀಪು ಗಾಳಿಪಟ ಬಿಡೋದಿಲ್ಲೆಗೆ ಗೋಮನಾಡು ಏಕ ನೂಲು ಹೋಯ್ತಾ, ನೂಲು ಸೊಂಟದ ಒಕ್ಕ ನೂಲು. ಭಾರತಕ್ಕ ಇವರ ನೆಟ್ಟಗೆ ಲಕ್ಷಣಕ್ಕೆ ಒಂದು ನಿಜವಾದ ಹೆಸರು ಇಟ್ಟು ಬರೋದಲ್ಲವಾ, ಅದನ್ನು ಬಿಡೋದು ತಪ್ಪ ಅಂತ ಐಡಿ ಹಾಕೋದು. ಹೌದಾ, ಅದೇ ಹೆಸರು ಬರೋದಿಲ್ಲ ಅವರದು. ಊಟ ಆಯ್ತಾ ಹರ್ಷಿತಾ? ಊಸು ನಿಂದು ಮುದ್ದು ಮಾರಿ ಅಂತ ಯಾವುದಾದರೂ ಅಕೌಂಟ್ ಇದೆಯಾ? ಭಾರತಿ ಏನು ಕೇಳಿದ್ದು ಹರ್ಷಿತಾ? ಈಗಳ ನಿನ್ನ ಹತ್ರ ನಾ ಮುದ್ದು ಮಾರಿ ಅಂತ ಅಕೌಂಟ್ ಉಂಟಾ? ನಿಂಗೆ ಅರ್ಥ ಆಗ್ಲಿಲ್ಲವಾ? ಪ್ರದೀಪ್ ಹಿಂದೆ ಹರ್ಷಿತಾ ಇಲ್ವಲ್ಲ ಅಜ್ಜಿ ಅವು ಅಚ್ಚುಗೂ ಕೊರ್ತೆ ನವಿಲು ಮಲ್ತು ಕೊರ್ಪೆ ಬಂತಲ್ ಪ್ರದೀಪ್ ಇರೇಗ ಗಾಳಿಪಟ ಬುಡಿಯಾರೆ ಅಜ್ಜಿ ರೇಟ್ ಓಕೆನಾ? ಟಿಕ್ಕೆಟ್ ಇದನ್ನ ಗಾಳಿ ಬೇ ಬಗ ಮಗ್ಗ ಪೂರ ನಿಕ್ಕ್ಯಾಂಡಿ ಯಾನ್ ಕಾರ್ ಕೊನೆರಜ್ಜಿ. ಹರ್ಷಿತಾ ಇಲ್ಲ ಯಾಕೆ ಕೇಳಿದ್ದು? ಇವತ್ತು ಚಂದ ಪನ್ನೀರ್ ವ್ಲಾಗ್ಸ್ ಅಲ್ಲಿ ಫೇಕ್ ಐಡಿ ಬಂದಿದ್ದೆ. ಯಾರ ಹರ್ಷಿತಾ? ಅಲ್ಲ, ಹರ್ಷಿತಾಗ ಬೈಗೆ ದೊಡ್ಡ ನಟ್ಟು ವೇಲಿ ಪಸಲ್ನೆ ಏನಾನ ಬ್ಯಾಡ್ ಕಮೆಂಟ್ ಅವರ ಲೈವಲ್ಲಿ. ಹೇಳಿ ಹರ್ಷಿತಾ. ಹೌದು, ಏನಂತ ಹೇಳ್ತಾ ಇದ್ದ? ಸೊಂಟದ ನೂಲು ಇಲ್ಲ, ಅದಕ್ಕೆ ಒಕ್ಕ ನೂಲು ಉಂಟಂತೆ, ಅದಕ್ಕೆ ಒಕ್ಕ ನೂಲಲ್ಲೇ ಬಿಡುದು ಅವನು ಗಾಳಿಪಟ. ಈಗ ಒಳ್ಳೆ ಆಗ್ತದೆ ಮಳೆಗೆ ಗಾಳಿಪಟ. ಹಂದಿ ಅಂತ ಒಂದು ಅಕೌಂಟ್ ಇತ್ತು. ಓ ಮುದಿ ಹೇಗೆ ಇದ್ದಿ ಅಂತ ತುಂಬಾ ಬ್ಯಾಡ್ ಕಮೆಂಟ್. ಅರ್ಚಿ ಸಾರಿ ನೆರ್ತೋಡಿಯಾ ಕಮೆಂಟ್ ಇಡು. ನಾನು ಯಾಕೆ ಮಾರ್ರೆ ಬ್ಯಾಡ್ ಕಮೆಂಟ್ ಹಾಕ್ತೇನೆ? ಅದು ಕೂಡ ಏಜ್ ಅವರ ಯಾವುದಿಲ್ಲಾದ್ರೂ ಕೂಡ. ರಂಗಪ್ಪ ಗೆಟ್ ಲಾಸ್. ಯಾರ ಲೈವ್ನಲ್ಲಿ ಹರ್ಷಿತಾ? ಇದು ಅಜ್ಜಿ ಇದ್ದಾರೆ ಅಲ್ಲ ಒಬ್ಬರು, ಚಂದ್ರ ಪನ್ನಿಯೂರು ಅಂತ, ಆಮೇಲೆ ಗೆಟ್ ಲಾಸ್ಗೆ. ಅಷ್ಟು ಏಜ್ ಆಗಿದ್ರೆ ಬಯ್ಯೋ ಮನಸ್ಸು, ನಾನು ಮಾಡಲ್ಲ. ಚೆನ್ನ ಪನೀರು ವ್ಲಾಗ್ಸ್ ಅಜ್ಜಿ, ವ್ಲಾಗ್ಸ್ ಅಲ್ಲಿ ಸಾರಿ ಒಲ್ಲ ಮುಸುರುದಿ ಓಡು ಕೊಡೇತಲ್ ಆಟನ ಸ್ಟಿಜ್ಜಲಿಗೆ ಲೈವ್ ಬರ್ಪೂಜೆಗೆ, ರಂಗಪ್ಪೆ ಬರ್ಪೂಜೆಗೆ ಲೈವ್ಗು. ಹರ್ಷಿತಾ ಐ ಆಮ್ ಆಲ್ಸೋ ದೇವಾಡಿಗ, ಐ ಆಮ್ ಆಲ್ಸೋ ಪೂಜಾರಿ ಬಸ್. ಅಶಿ ಎಕಡೆ ಮಂಡಚರೆ ಬೈರಸ್ ಕೊಂತೆರತೆ ಅವೇ ಅಜ್ಜಿನ ಕೋಪ ನಾರೆಗು ಬೋರ್ಡ್ಗೆ ಪಿರಕೊರ್ಲಿ ದಾದನ ಪೂರ ನೇಲೊಂದು ರಜ್ಜಿನ ಕೋಮನಾಡು. ಹಾ ಪಜ್ಜು ತುಪ್ಪ ತುಪ್ಪ. ಹೌದು ತಪ್ಪ, ತುಂಬಾ ಬ್ಯಾಡ್ ಕಮೆಂಟ್ಸ್ ನೀನು ಇರಬೇಕು. ಈಗಲ್ಲ ಹರ್ಷಿತಾ, ಅದು ಯಾರ ಆ ಥರ ಬ್ಯಾಡ್ ಕಮೆಂಟ್? ಪಾಪ ಅವರಿಗೆ ಹಾಕಿದವರು ಬ್ಯಾಡ್ ಕಮೆಂಟ್ ಹಾಕಿದವರು ಉದ್ಧಾರ ಅಂತ ಆಗುದಿಲ್ಲ ಹರ್ಷಿತಾ, ಒಂದು ಸತ್ತೇ ಹೋಗ್ತಾನೆ. ಏರಿ ದೇವಡಿಗೆಗೆ ಒಂದು ಜನ ಬಗ ಮಗ್ಗಿ ಗಾಳಿ போய் ನಂಚೇನೆ. ರಂಗಪ್ಪ ಉಂಡರೆಕಿನ್ನಿ ಆ ಉಣ್ಣಿನೆಜ್ಜಿಯ ಸೀದಾ ಪೋಯಿನೇ ಮಗ್ಗೆ. ನಾನು ನಂಗೆ ಹೈಡ್ ಕೊಟ್ಟವರಿಗೆ ಮಾತ್ರ ಬೈತೀನಿ.
ಯಾನ್ ಮಂಡೆಗೆ ಮೀತಿಸಿ ಅರ್ಸಿತ ರೀಸನ್ ಏನು ಅಂತೆ ರಂಗಪ್ಪ ದಾನೆ ಆಟ್ನೆಸ್ಟ್ ಎನ್ನುಡು ಆಟ್ನೆಸ್ಟ್ ಆಯ್ಕೆ ಬರ್ರೆ ಗುರು ಆಪುಂಡಿಕೆ ಆಟ್ನೆಸ್ಟ್ ಇತ್ರ ಮಾತ್ರ ಬರ್ಪಿನಿ ಹರ್ಷಿತ್ ಅವರು ಬ್ಲಾಕ್ ಮಾಡಿಲ್ವಾ ಹಾಂ ಹರ್ಷಿತ್ ಅವರು ಬ್ಲಾಕ್ ಮಾಡಿಲ್ವಾ ಊಸು ಅಲ್ಲಿ ಮೊಹಮ್ಮದ್ ಅಸ್ರಫ್ ಇದ್ರು ಹೌದಾ ಏನು ಗೊತ್ತಿಜ್ಜಾ ಏರು ಗೊತ್ತಾಯ್ತು ಏರ ಹಾಂ ಮಿಂಚ್ మిర్చి పజ్జులు ఎప్పునియా ఒక్కను ಓಕೊನಿಯಾ ಪಜ್ಜು ಪೋಯೆ ಅಕ್ಕ ನನ್ನ ಕಡೆಯಿಂದ ಪ್ರಜ್ಜು ಬ್ರೋಗೆ ಬಾಯ್ ಬಾಯ್ ಹೇಳಿ ಅಕ್ಕ ಗಳ ಅವನು ಹೋಗಿ ಆಯ್ತಾ ಅವನ ರಭಸದಲ್ಲಿ ಹೋಗಿ ಆಯ್ತು ಕಾರಲ್ಲಿ ಆವಾಗ ಮುದ್ದು ಮಾರಿ ಇಲ್ಲಿ ಒಬ್ಬ ಮುಸ್ಲಿಮ್ಗೆ ಲೈವಿಗೆ ಬರಲಿಕ್ಕೆ ಇಲ್ಲ ಅಂತ ಹೇಳಿದ ಏರಿಯಾ ಅರ್ಷಿಯಾಯೇ ಅರ್ಷಿ ಹೋ ಹಾಗ ನಮ್ಮ ದೇವಡಿಗರಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಗಾದೆ ಕೇಳಿಲ್ವಾ ಅದೇ ಒಗ್ಗಟ್ಟು ಒಗ್ಗಟ್ಟಿಲ್ಲ ಗುಜ್ಜರಟ್ಟಿ ಉಂಟು ಬೇಕಾ ಅದು ತಪ್ಪಲ್ವಾ ಹಾಗೆ ಹೇಳೋದು ಮುಸ್ಲಿಮ್ ಅದು ಐಡಿ ಎಲ್ಲ ಅಗತ್ಯ ಇಲ್ಲ ಲೈವ್ನಲ್ಲಿ ಯಾಕೆ ಯಾರಿಗೆ ಸಹ ಬರ್ಬೋದು ಊಸು ಹಿಂದೂ ಮುಸ್ಲಿಮು ಅವರಿಗೆ ಆ ಜಾತಿ ಬರಬಾರ್ದು ಈ ಜಾತಿ ಬರಬಾರ್ದು ಅಂತ ಇಲ್ಲ ಯಾಕೆ ನಾವೀಗ ಮುಸ್ಲಿಮ್ನವರದ್ದು ಲೈವ್ ಒಳ್ಳೆಯವರಿದ್ರೆ ನಾವು ಹೋಗಿ ಮಾತಾಡೋದಿಲ್ವಾ ಅದೆಲ್ಲ ಹೇಳಬಾರ್ದು ಯಾಕಂದ್ರೆ ಎಲ್ಲ ಲೈವ್ಗೂ ಯಾರಿಗೆ ಹೋಗ್ಲಿಕ್ಕೆ ಅಧಿಕಾರ ಉಂಟು ಗೊತ್ತಾಯ್ತಾ ಈ ವೈಟಿ ಅವರು ಅದೊಂದು ಮಾಡಲಿಲ್ಲ ಬ್ಯಾನ್ ಮಾಡಲಿಲ್ಲ ಅಂಥವ್ರು ಬರಬಾರ್ದು ಇದು ಎಲ್ಲ ಒಗ್ಗಟ್ಟು ಎಲ್ಲ ಒಂದೇ ಜಾತಿ ಅಂತ ಅಂದ್ಕೊಂಡು ನಾವು ಮಾತಾಡೋದು ಅಷ್ಟೇ ಒಂದು ಏರಿಯೇ ಜಾತಿದ ಸುದ್ದಿ ಒಂದು ಹೌದು ಅದೇ ಅವರು ಬ್ಲಾಕ್ ಮಾಡಿದರು ಆಮೇಲೆ ಅವನನ್ನೇ ಬ್ಲಾಕ್ ಮಾಡಿದ್ದು ಅವನೇ ಬೇರೆ ಬೇರೆ ಐ ಡಿ ಬಂದು ಬೈದ ಓಹೋ ರೋಹಿತ್ ಪೂಜಾರಿ ಹಾಯ್ ಹಾಗೆಲ್ಲ ಹೇಳಬಾರದು ಒಂದು ಲೈವ್ ಅಂದರೆ ಎಲ್ಲರೂ ನೋಡ್ತಾರೆ ಮಾತ್ರ ವ್ಯೂಸ್ ಜಾಸ್ತಿ ಆಗೋದು ಹೌದಲ್ವಾ ಮತ್ತೆ ಗುಜ್ಜದ ಗಟ್ಟಿ ಉಲೈಕ್ ಬ್ಯಾಡ್ ಒಡೆಗ ಹಲೋ ಪಾತೆರ್ನ ಗೊಂಚೂರು ಮಿತ್ತು ತೀರ್ದು ತುದು ಪಾತೆರ್ಲೆ ಒಡೆ ಪಾಡೋಡು ಅಲ್ಲ ನಾನು ಹೇಳಿದ್ದು ಮುದ್ದು ಮಾರಿ ಸ್ಟೇಟ್ಮೆಂಟ್ಗೆ ಇಟ್ ಈಸ್ ನಾಟ್ ಮೈ ವ್ಯೂಸ್ ಓ ಸೋಡಾ ಏರಿಯಾ ಉಳ್ಳಾಲ ಐ ಆಮ್ ಇಂಡಿಯನ್ ಆರ್ಮಿ ಓ ರೋಹಿತ್ ಪೂಜಾರಿ ಇಂಡಿಯನ್ ಆರ್ಮಿಯಾ ಓಕೆ ಥ್ಯಾಂಕ್ ಯು ಏನ್ ಸೋಡ ಮಲ್ತೊಂದಿಲ್ಲ ಏರಿಗೆ ಬೋಡು ಪನ್ನಿ ದಯ ಈ ಪೆದ ಪಾತೆರ್ನಾಂಡ ಸೀದಾ ಪೋ ಮಾರೆ ಎನ್ನ ಲೈವ್ ಉಂತೊಡ್ಚಿ ಗೊತ್ತಾಯ್ತಾ ನಿನ್ನ ಪೂರ ಉಳ್ಳಾಲ ಸಂಕಟ ಪೂರದೆ ತಕ್ಕ್ಯಾರ ನಿಕ್ಲೇನು ಮತ್ತೆ ಅವನು ಹೇಳಿದ್ದು ತಪ್ಪು ಅಲ್ವಾ ಹೇಸ್ ಇಸ್ ವೆಲ್ ಓಕೆ ಬ್ಲಾಕ್ ರಾಹುಲ್ ಶರ್ಮಾ ಹಾಯ್ ಬ್ಲಾಕ್ ಆದಮೇಲೆ ಪದೇ ಬೇರೆ ಐಡಿಯಲ್ಲಿ ಬಂದ ಅವನ ನಾಡ್ದು ಬತ್ತೋಡಿಯಾ ನಾನು ಸರಿ ಬೈದೆ ಹಾಂ ಸಂಸ್ಕೃತದಲ್ಲಿಯಾ ಎಡ್ಡೆ ಆಯ್ಕೋರ್ನ ಕುಡೋರಿಲ್ಲ ಪಾರ್ಸಿ ಹಾಗಾದರೆ ಎಷ್ಟೇ ಐ ಡಿ ಮೇಲೆ ಜನರು ನಿನ್ನ ಸೋಡಗು ಉಪ್ಪು ಪಾಡ್ಲ ಬ್ಯಾವರ್ಸಿ ಈ ಇತ್ತೆ ಪನ್ಪುನ ಸೋಡ ಬಂಡದಾದ ಗೊತ್ತಿಜ್ಜಿ ಅವು ಈ ರಾಯಡನ್ನು ಕೇಳಲೆವು ಮೈಲಾರು ಎಂತವಾ ಬರುದೌದು ಸರಿ ಮಾತಾಡು ನಾಯ್ದ ಮಗ ಇತ್ತೆ ಸದ್ಯಡು ನಿನ್ನಲ ದಕ್ಕುವೆ ಮನ್ಪಂದಕ್ಕುಲ್ಲ ಬಯವರ್ಸಿ ಅಂದ್ ದಾದ ಪಾತೆ ನಾಯಿಲ್ ಪೂರ ಪಾಕಡೆ ಜಿಲ್ಲಾರ ಹೆಂಕಲ್ಲ ಧೀರಾಜ್ ಬ್ಲಾಗ್ಸ್
ಧೀರಜ್ ಬ್ಲಾಗ್ಸ್ ಒಂದು ಚಾನಲ್ ಉಂಡು ಪಂಡದು ಅರ್ಥ ಅಂಡೆ ಇಂಕ್ ಅವೇ ಓ ಭಾರತಕ್ಕ ನಾನು ಫೇಕ್ ಐಡಿ ಅಲ್ಲ ನಿಜ ಐಡಿ. ಏ ಯಾರ ನೀನು ಸ್ವಪ್ನ ಸ್ವಪ್ನ ದಕ್ಕುಚ್ಚಿ ಮಾರ್ಯಾರ ತಕ್ಕೊಲ್ಲ ಅಲರ್ಷಿ ನನಗೆ ಅರ್ಥ ಆಯಿತು ಉಲ್ಲಲ್ದು ಗಳ ಅರ್ಥ ಆದ್ರಿಲ್ಲ ಅವನು ಸಾಯಿಲಿ ಆಚೆ ಹಾಲ್ಕಾಟು ಊಸು ಸೆಟಪ್ ಸಿಟಪ್ ಅರ್ಸಿ ಇಲ್ಲಿ ಎಂತ ಮಾಡೋದು ಗೋಲಿ ಬೇಜಾರಿ. ನಾನು ನಿಮ್ಮ ಲೈವಿಗೆ ಹೋಗಿ ಮೆಸೇಜ್ ಮಾಡಿ ಬಂದೆ. ಊಸು ನಿನ್ನ ಅವರ ಚಾನಲಿಗೆ ಸಹ ಹೋಗಬೇಕು ಪಾಪ ಹೈಡಲ್ಲಿ ಇರು. ಸ್ವಪ್ನ ಓ ನಿಮಗೆ ಸ್ವಪ್ನ ಆಂಡತ ಮೋನಪ್ಪೆ ಬತ್ತಿ ಎತ್ತೀರ ನಿಕಲ್ಲ ಇಲ್ಲ ಜನ ಇಡಗ್ಲಾ ವೆರಿ ಗುಡ್ ಕಂಗ್ರ್ಯಾಚುಲೇಷನ್ ಓಲ್ಕುಲ್ಗ ಅರ್ಸಿ ಮೋಲ್ ಬಕ್ಕ ಬರ್ಪೀನಿ ಮಾತು ಐಡಿಗಳು ದಕ್ಕ್ಯಾರ ಅರ್ಸಿ ಬತ್ತನ್ ಬರಿಕ್ ಬರಿಬೇಲೆ ಅಡಿಕೆ ಪಾಡೊಂದು ಬತ್ತಲ್ ಅಲ್ಲಿ ದೊಂಕೊಂದೆ ಬರ್ಪುನಿಯಾ ವನಸಾಂಡೆ ಇರ್ನ ರೋಹಿತ್ ಪೂಜಾರಿ ವನಸ ಆತಜಿ ನಾವಡು ಟೊಮೆಟೊ ಸಾರು ಮಂತೆ ಹೇಳಿ ಅಕ್ಕ ಮೋನು ಅಪ್ಪ ಬಂದ್ರು. ಹೌದು ನಾನು ಗೊತ್ತಾಯ್ತು ಸ್ವಪ್ನನಿಗೆ ಮೋನಪ್ಪ ಬಂದರು ಅಂತ. ನನಗೆ 1 ತಿಂಗಳು ಮುಂಚೆ ಮೋನಪ್ಪ ಬಂದು ಹೋಗಿದ್ದಾರೆ. ಈಗ ಸಹ ಮೋನಪ್ಪ ಇದ್ದಾರೆ. ಎಕ್ಸ್ಟ್ರಾ ಪಾತಿರ್ಲಿಕ್ಕೆ ಇಲ್ಲ ಅಷ್ಟೇ. ನೀನೀಗ ಬರುದಾ ಅಟ್ನೆಸ್ಟ್ ನೀನು ಎಕ್ಸ್ಟ್ರಾ ಪಾತಿರ್ಲಿಕ್ಕೆ ಆಗ ಒಬ್ಬ ಬಂದು ಪಾತಿರಿದ ಎಬ್ಬ ದೇವರೇ ಈ ದೇವಡಿಗ್ಗ ಪನ್ನೊಂದು ಜಾತಿದ ಪುದರ್ ಪನ್ನೊಂದು ಬತ್ತಡ ಜಾಗ್ರತೆ ನಿನ್ನ ಮರಲ ಅಕ್ಕ ಎಂತ ಕಜಿಪು ಟೊಮೆಟೊ ಸಾರ ನನಗೆ ಅರ್ಶಿ ಹತ್ರ ಆಯ್ತು ನಿಂಗೆ ಉದೇರು ಕುಲ್ವಾಸ ಇದ್ಯಾರ ಅಕ್ಕ ಹಾಯ್ ಅಕ್ಕ ಊಟ ಆಯ್ತಾ? ನಾನು ಮಂತ್ರಾಲಯದ ಹುಡುಗ. ಚೆನ್ನಾಗಿದ್ದೀರಾ ಅಕ್ಕ? ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಅಕ್ಕ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಇದು ಆಯ್ತಾ. ಇಂಥದ್ದೆಲ್ಲ ಮಾತು ಕೇಳಬೇಕು ಮಾರ್ಯಾರ ದೇವರದ್ದೆಲ್ಲ. ಇದು ನಮ್ಗೆ ಸಹ ಒಳ್ಳೇದು ನಿಮಗೆ ಸಹ ಒಳ್ಳೇದು. ತುಂಬ ಥ್ಯಾಂಕ್ಸ್ ಆಯ್ತಾ, ತುಂಬ ಥ್ಯಾಂಕ್ಸ್ ಆಯ್ತಾ. ಇಲ್ಲ ಮಾರ್ರೆ ಸವಾಲ್ ಹಾಯ್ ಹರ್ಷಿ ಎಚ್ ಬಿ ಚಪ್ ಅಚ್ಚು ಹಾಯ್ ಸ್ವಪ್ನಕ್ಕ ಹಾಯ್ ಸ್ವಪ್ನಕ್ಕ. ಜಾತಿಯಲ್ಲಿ ಮಾತಾಡಬೇಡಿ, ಎಲ್ಲರೂ ಒಂದೇ ಇಲ್ಲಿ, ಎಲ್ಲರ ಜೊತೆ ಮಾತಾಡಬೇಕು. ಹೌದು ಐಡಲ್ಲಿ ಯಾರದು ಸೌಂಡ್ ಮಾಡೋದು, ಯಾರಲ್ಲಿ ಸದ್ದು ಮಾಡೋದು? ಪಜ್ಜು ಆನೆದ ಬೋಡ ಸ್ವಪ್ನಕ್ಕ ಮುಲ್ಪ ಕೆಬಿ ಮುಚ್ಚಿಲೆ ಸಂಸ್ಕೃತ ಮಸ್ತ್ ಬರ್ಪುಡು ಮುಲ್ಪವೇ ಎಂಗ್ಳು ಓದು ಪನ್ಪ ಇರ್ ಕೆಬಿ ಕೈ ಬತ್ತು ನಾನು ಸ್ವಪ್ನ ಪ್ರಜ್ಜು ಉಗ್ಗೊಂಡರೆ ಹೌದಾ ಹೌದಾ ಉಸು ಅಸಿ ಅಂದು ಅಚ್ಚು ಹಾಯಕ್ಕ ಊಟ ಪ್ರಜ್ವಲ್ ಪೂಜಾರಿ ಊಟ ಆಯ್ತಾ ನಂದು? ನನಗೆ ಟೊಮೆಟೊ ಸಾರು ಇದಾನೆ ಕಪ್ಪಾಯಿನಿ ಯಾನ್ ಎನ್ನ ಮಾತೆರ್ಲ ಕನ್ನತ ಎಂಕ್ ಅಂಚ ಕಪ್ಪಾಯಿನಿ ಉಸು ಅಚ್ಚು ಇದೇನು ಮೂರ್ತಿ ಕೇಂದು ಪುಯಿರು ಜೋಲ ಕನತಿತ್ತೇರು ಇನ್ನ ಮೋನೆ ಸರಿ ಉಂಡೇನಿ ಇನ್ನು ಸರಿ ಉಂಡ್ಯಾ ಹರ್ಷಿ ಪೂರ ಕರೆಕ್ಟ್ ಅಂಡ್ ಮೋನೆ ಇನಿ 3 ಕಾಯಿ ಮುಂಚಿ ಮುರ್ರೆ ಪೋತು ಜಾನ್ ಏರಿಯಾ ಉಗ್ಗಾಂಡಿ ಸ್ವಪ್ನಕ್ಕ ಇರ್ನ ಉಗ್ಗಾಂಡಿ ಇನ್ನ ಪಿರವು ದಾದೊಂಡಿ ಎನ್ನ ಪಿರವು ಖಂಡಿತ ಬಾಕಿಲುಂಡು ಬೊಕ 2 ಕುರ್ಸುಂಡು ಬರತೆಕ್ಕ ಓ ಓ ಓ ಬಲ್ಲೆ ಅಚ್ಚು ರಂಗಪ್ಪೆಗ್ ಈ ಬತ್ತಿ ಜನ ಬರ್ಪುಜಿ ಬಂದು ಪೋಯಿನಿ ಅಂದೆ ಆರ್ಸಿ ಅಚ್ಚು ಇನಿ ಆಟ್ನೆಸ್ಟ್ ಇಚ್ಚಿಗೆ ಬರ್ಪುಜಿ ಬಂದು ಪೋಯಿನಿ ವಾ ಮೂರ್ತಿ ಎಂಕೆಲ್ಲ ಉಡುಪಿ ಒಂಜೆ ಮೂರ್ತಿ ಕೃಷ್ಣಮೂರ್ತಿ ಬೇ ಆರ್ಸಿ ಅಪ್ಪಂಡ ಎಂಕ್ಲೆಗ್ ವ್ಯಾಲಿ ಇಜ್ಜ ರಂಗಪ್ಪ ಉಗಂಡು ಬಿಡುದು
ಇರುವಲ್ಪ ಇಲ್ಲ ಎನ್ನನಾ ಎನ್ನ ಯಾನ್ ಕುಡ್ಲದಲ್ಲವ ಆ್ಯಕ್ಚುಲಿ ಕುಡ್ಲ ಅಣ್ಣ ಇಟ್ಟೆ ಉಪ್ಪುನು ಸುರತ್ ಕಲ್ ರಂಗಪ್ಪ ದಾನ ದಾನ ಚಿಕ್ಕ ರಂಗಪ್ಪ ದಾನ ದಾನ ಚಿಕಿನಿ ಉಂಡು ಮಲ್ಲ ರಂಗಪ್ಪ ಅಚ್ಚುಮೂರ್ತಿ ನಿಮ್ಮನ್ನು ಕೇಳಿದ್ದಾನೆ ಎಂತದಾ ಬಿಳಿ ಕಪ್ಪು ಹೊಲ್ಪಾರ್ದು ಆತು ವೈಟ್ ಉಳ್ಳೇರು ಅಂದಂದು ಕೀ ಕೂ ಕೀ ಬಲೆ ಬಲೆ ಪ್ರಜ್ಜಿಲ್ಲ ಯಾನಿ ತುಲ್ಲೆ ಮರವೆ ಯಾನ್ ಕತ್ತರಡು ಕುಲ್ದಿಂದೆ ಓ ತೀಯನಾ ನೋಡ ನೋಡ ರೈಸದು ನೋಡ ಮುಖ ಪ್ರಜ್ಜು ಇಲ್ಲ ಅವ ಪಿಲಿಪೋನ್ಸ್ ಪೌಡರ್ ಪಾಡೊಂದು ಬೈದುಂಡು ಪ್ರಜ್ಜು ಬ್ರಜ್ಜು ಅನ್ನು ಕರಿಬೇಡಿ ಮಾರ್ರೆ ಉಬ್ಬಿಕೊಂಡು ಬರ್ತಾಳೆ ಅವಳು ಸ್ವಲ್ಪ ಮಾತಾಡಿಸೋಕ ಅವಳ ಬಾಯಿಂದ ಉಬ್ಬಿರಿ ರಟ್ಟದು ಆಯ್ ಸ್ವಪ್ನಕ್ಕ ಕುಂಬ್ಳೆ ಗೊತ್ತುಂಟಾ ಯಾನ್ ಅಲ್ಪನೆ ಚೂರು ಉಲೈ ಕುಂಬ್ಳೆನಾ ಕುಂಬಳೆ ಕುಂಬ್ಳೆ ಬಂಡ ಕೇರಳದಂಚೆ ಕುಂಬ್ಳೆ ಕೇರಳದಂಚೆಯಾ ಎದುರುಡು ನೋಡು ಪಿರಾವುಡು ಕೇರು ನಕ್ಲಿಗೆ ಬೇತೇನೆ ಬನ್ಪೇರು ಎಂಕಲ್ನ ಊರುಡು ದಾದ ಬನ್ಪುನಿ ಇದು ಯಾರ ಆಟ್ನೆಸ್ಟ್ ಎಲ್ಲದು ಸಹ ಡಿಲೀಟ್ ಮಾಡಿಟ್ಟದು ಓಹಾ ಒಂದು ಬೇತೇನೆ ಆತನ ಅಶೋಕ್ ನಮಸ್ಕಾರ ಒಗ್ಗ ಉಂಡರಿ ಅಂದಚ್ಚು ಚಾರ್ಜ್ ಖಾಲಿ ಆಯ್ತು ಹರ್ಷಿತ ಅಚ್ಚು ಭಾರತಿ ಬಾಯ್ ಮತ್ತೆ ಸಿಗುವ ನೀವು ತುಂಬಿಸಿ ಬನ್ನಿ ಬಾಯ್ ಬಾಯ್ ಊಸು ರಡ್ಡೆ ಕೊಂಚೆ ಕಲ್ಲರ್ಸಿ ಉದಾದೆಯಾ ಇರವು ಪುಲಿ ಮಗೆ ಕರ್ಮ ಬರ್ಪಿನ ಅರೆಗಳ ಲೆಕ್ಕ ಏರಿಯಾ ಟಾಟಾ HBT ಕಾಸರಗೋಡು ಕುಂಬಳೆ ಓ ಹೌದೌದು ಗೊತ್ತಾಯ್ತು ಕಾಸರಗೋಡು ಕುಂಬಳೆ ಹೌದು ಗೊತ್ತಾಯ್ತು ರಾಹುಲ್ ಶರ್ಮಾ ಬಾಯ್ ಆಯ್ತಾ ಫೈಟ್ ಬಂದಿಲ್ಲ ಸ್ಟಾರ್ಟು ಹೋಗು ಈಗೆಲ್ಲ ಬಂತು ಫ್ಲೈಟ್ ಬಂತು ಸ್ವಪ್ನಕ್ಕ ಈರಡ ಆಪುಜಿ ಪ್ಲೀಸ್ ಪಚ್ಚಿ ಇರ್ನ ಹೌಸ್ ಟೂರ್ ಕೊರ್ಪರಾ ಪತಂ ಪೋಲೇರ್ನ ಇಲ್ಲ ಸೀದಾ ಪತ ಪೋಪಿದೆ ಊಸು ಫೇಕ್ ಐಡಿಯಾ ನೀವು ಏರಿ ಒಂದು ಪೊರ್ಲುದ ಜವಾನೆ ಓಲಿಯಾ ರಸಿ ಅಲೆಯ ಕನ್ನಡ ಪಿಲೀರ್ ಬೊಲ್ಪುಡು ಕುಲ್ಲೆ ತೋಜ್ಜಾರು ಇರ್ನ ಮೋನೆತು ಒಂದ ಕಮೆಂಟ್ ಪಾಡ್ರಿಗ್ ಮನಸಾಪು ಜಂಕ್ ಎನ್ನ ಮೋನೆ ತೂದು ಎಲ್ಲ ವಿನಿ ಬೆಚ್ಚ ನೀರ ಅವಡು ಎಣ್ಣೆ ಅವಡ್ತು ರಟ್ಟೋಡು ಇಂಕ್ ಸತ್ಯ ಬನ್ಪಯಾನ ಬೆಚ್ಚ ನೀರ ಅವಡು ಎಣ್ಣೆ ಅವಡು ರಟ್ಟೋಡು ಎನ್ನ ಮೋನೆಗ್ ಬಕ್ಕೊಂಡು ನಿಕ್ ಯಾ ದೆಂಗು ಕುಲ್ದಿದಿ ಮಾರ ಇದೆ ಒಂಚೂರು ದೆಂಗದು ಕುಲ್ದು ಪಾತೇರ್ನು ಫೇಕ್ ಅವರು ನಿಜನ ಅಚ್ಚು ಚಿಕ್ಕ ಮಲ್ಪು ಏರ್ನಯ್ಯ ಫೇಕ್ ಐಡಿ ಬೈದೀನಿ ಅಚ್ಚು ಸ್ವಪ್ನ ಹೌದು ನೀವು ಮಾತಾಡಬೇಡಿ ಕಬಡ್ಡಿ ಪ್ಲೇಯರಿಗೆ ಬಾರ್ರೆ ಬೊಕ್ಕ ಒಯ್ತು ದೆತ್ತದು ದಕ್ಕೇಡ ಏರಾಯ ಕಬಡ್ಡಿ ಪ್ಲೇಯರ್ದೆ ಬರ್ತೀನಿ HBT ಈರು ಬೊಲ್ಪುಡು ಇತ್ತನೇ ರೈಸುನು ಔಸು ಪಿಲಿತ ಖಾಲಿ ಕುಜಲ್ ಮಾತ್ರ ತೋಜುನು ಬಾಗ ಪಿಲಿಕ ಕುಜಲ್ ಬರ್ಚಾ ದೀಪು ಓ ದೀಪು ಅಲೆ ಇತ್ತೆ ಮನಿ ಪೂಜೆ ಅಂಚೆನೆಯ ಎಂಕಲ್ ಇಲ್ಲದ ಲೈಟ್ ಉಂಡತ ಸರಿ ಇಂಚ ಮೋನೆ ಮತ್ತು ಇಂಚ ತೋಜುಂಡತ ಅವು ಇಂಚ ಫುಲ್ ಆಯ್ತು ಲೈಟ್ ಉಂಡತ ಮಸ್ತ್ ಬುಡು ಉಂಡು ಅಂಚ ಬಾ ಈ ಗಾಳಿಡೊಂದು ಆಪುಜಿ ಮಾರ್ಯಾರ ಇಂಕ್ ಚೆಕ್ ಅಕ್ಕ ನೀವು ಸ್ವಲ್ಪ ಪೌಡರ್ ಹಾಕಿಕೊಳ್ಳಿ ಬೇಡವ ನನಗೆ ಪೌಡ್ರು ರಾತ್ರಿಗೆಲ್ಲ ಪೌಡ್ರ್ ಹಾಕುವುದಿಲ್ಲ ಭಾರತಕ್ಕ ಈ ಸ್ವಪ್ನ ಅವರು ನನ್ನ ಫೇಕ್ ಅಂದಿದ್ರು ಹರ್ಷಿತಾ ಚಾನೆಲ್ನಲ್ಲಿ ಅಂದನ ಇವಾಗ ನೆನಪು ಮಾಡ್ತಾ ಇದ್ದಾರೆ ಉಸು ಒಡೆವೆ
ಇರು ಪ್ರದೀಪ ಬಾಜಿ ಪೊಯ್ ಪೊಯ್ಯ ಪೊಯ್ ಪೌಡ್ರ್ ಬರ್ಚಿ ನೆಟ್ಟದ ಒಂತೆ ಉಂಡು ಅಂಚೆನೆ ಒಂಚೂರು ಉಂಡು ನೆಟ್ ಎಂತ ಬಾತಿಲಾಕ ಉಂಡತ ಈ ಎನ್ನ ಕೋಡೆ ಅಂಜಿ ಹೋಯ್ತಾ ದಾಲ್ ಮಂಪೆರ ಹೋದು ಕಬಡ್ಡಿ ಪ್ಲೇಯರ್ ಹೋದ್ರಾ ಏರಿಯಾ ಕಬಡ್ಡಿ ಪ್ಲೇಯರು ಎಲ್ಲಿ ಹೋದ್ರಾ ಯಾರ ಕಬಡ್ಡಿ ಪ್ಲೇಯರ್ ಯಾರ ಈಗ ಬಾರ ಬಾರ ಕಬಡ್ಡಿ ಆಡುವ ಕೋಡೆದ ಒಂಜಿ ತೂತುಂಡ ಅರ್ಸಿತ ಈತತ ಬಾ ದೇವರ ಒಂಜೊಂಜಿ ಪಾತೆರಗು ಒಂಜೊಂಜಿ ಅರ್ಥ ಆತ ಶೋಕದ ಪಾತೆರ ಕೋಡೆದ ಕಬಡ್ಡಿ ಪ್ಲೇಯರ್ ತೀರ್ತಿಲ್ಲ ಗೋಲ ಉಳ್ಳಿ ಏರಿಯಾ ಓಲುಂಡಿತ್ತ ಕಬಡ್ಡಿ ಪ್ಲೇಯರ್ ಅರ್ಷಿತಾ ಯಾಕೆ ನೀನು ಇಂಪ್ರೆಸ್ ಆದ್ಯಾ ಡಿ ಪಿ ನೋಡಿ ಯಾರ್ದು ಇವರ್ದ ಊಸುದ ಡಿ ಪಿ ಇನ್ನ ಅಷ್ಟೂರು ಕೊರ್ರೆ ಬಂಡೆರತೆ ಆಯನೆ ಅಂದ ಪ್ರಜ್ವಲ್ 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 ಚೂರು ಎದುರು ಬಲ್ಲೆ ಮಗ ತೂಕ ಯಾನ್ ತೂತಜಿ ಕಬಡ್ಡಿ ಪ್ಲೇಯರಾ ಪ್ರಜ್ವಲ್ ಕಬಡ್ಡಿ ಪ್ಲೇಯರಾ ಚೂರು ಎದುರು ಬೆಲೆ ಅಂತಪ್ಪ ಗುರ್ತುಂಡೇರಿಗ ಗುರ್ತು ಇಚ್ಚಂದ್ ಪ್ರಜ್ವಲ ಓ ಪ್ರಜ್ವಲ ಪ್ರಜ್ವಲ್ ದೇವರಾಜ್ ಬಾರ ಪ್ರಜೋ ಅಕ್ಕ ಮೊಬೈಲ್ ಸರಿ ಹಿಡೀರಿ ಎಂತದ ನಿನ್ನದು ಒಂದು ಕಿರಿಕಿರಿ ನಂಗೆ ಆಗುದಿಲ್ಲ ಮಾರಾಯ ನಾನು ಇನ್ನು ವೈಟ್ ಬಿಟ್ಟು ಹೋಗ್ತೇನೆ ಒಬ್ಬಳು ಹೇಳಲಿಕ್ಕೆ ಮುಖ ತೋರಿಸಿ ಇನ್ನೊಬ್ಬಳು ಹೇಳಲಿಕ್ಕೆ ಕುದಲ್ ಸರಿ ಮಾಡಿ ಇನ್ನೊಬ್ಬರಿಗೆ ಮೊಬೈಲ್ ಸರಿ ಹಿಡೀರಿ ಸ್ವಪ್ನ ನಿಮ್ಮ ಜೊತೆ ಮಾತಾಡಲ್ಲ ದೇಕೋನ ಇದರ್ ದೇಕೋ ಕ್ಯಾರೇ ತುಂಬ ಊಸು ನನಗೆ ಬೇಡವಾ ಹೇ ಊಸು ಸುಮ್ಮನೆ ಕುತ್ಕೋ ಊಸು ನನ್ನ ಊಸು ಅವರಿಗೆ ಸಹ ಬರ್ತದೆ ಗೊತ್ತುಂಟ ಸಪ್ನಾಗೆ ಅರ್ಸಿತಾ ಓಕೆ ಈ ಟ್ರೈಪೋರ್ಡು ದೀವೋಡು ಮೊಬೈಲ್ ನೀರು ಟ್ರೈಪೋರ್ಟ್ ಉಂಡಿಯಾ ಅರ್ಷಿ ಏರಿಯಾ ಅವೇನು ತುಂಬ ಒಂದು ಬರಡೆ ಕುಡುಂಜಿ ಅಂತ ಎತ್ತ ನೋಡಿ ಎಲ್ಲಿಯ ನೂತ ಚಿಲ್ಲರು ತಿಕ್ಕುನು ಅವೇನು ಕನೋಡು ಅವನ್ ಊಸು ಬಿಡ್ಲಿ ಅಂದ ಊಸು ಬಿಡ್ನ ಈ ಉಪ್ಪಯ ಪ್ರದಿ ಈ ಬಲ್ಪಡಾವು ಊಸುಗು